ಸೂಪರ್ ಮ್ಯಾನ್ ಬರ್ತೀರಿ. ಹಾಯ್ ಅಕ್ಕ ಬಂದಿದೆ. ಹಾಯ್ ಸೂಪರ್ ಮ್ಯಾನ್, ವೆಲ್ಕಮ್. ಇಂಡಿಪೆಂಡೆನ್ಸ್ ಡೇ ಇದಲ್ಲ ಬಕ್ಕ ಅಷ್ಟಮಿದಲ್ಲ, ಶುಭಾಶಯಗಳು. ಮನಸಾಂಡೆ ಇನಿ ಅಷ್ಟಮಿದ ಮನಸ್ಸು ನಿಕ್ಲಿಗೆ ಇಜ್ಜಿ ವನಸ್ ಮಲ್ತೊಂದುಲ್ಲೆ ದಾದ ಸ್ಪೆಷಲ್ ವನಸ್ಗೆ ಇನಿ ಅಷ್ಟಮಿದ ಎಂಕ್ಲಿಗೆ ನೀ ಅಷ್ಟಮಿದ ವನಸ್ ಇಂಡಜನ ಬೆಲೆಗೆ ಪ್ರಶಾಂತ್ ರೋಷನ್ ಬರ್ತೀರಿ. ಹಾಯ್ ಬಂದ್ರೆ ಹಾಯ್ ಪ್ರಶಾಂತ್ ಬ್ರೋ, ವೆಲ್ಕಮ್. ರವಿಯವರು ಬಂದು ಹಾಯ್ ಮಾರೆ ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಆಯ್ತು ರವಿಯವರೇ, ಊಟ ಆಗಿದೆ, ನಿಮ್ದಾಯ್ತಾ? ಇಂಡಿಪೆಂಡೆನ್ಸ್ ಡೇ ಮತ್ತು ಅಷ್ಟಮಿಯ ಶುಭಾಶಯಗಳು ಎಲ್ಲರಿಗೂ ಕೂಡ. ಕೆಲವರಿಗೆ ಸೆಪ್ಟೆಂಬರ್ ಅಕ್ಕ ಅತ್ತವಳು ಪೂರ ಸೆಪ್ಟೆಂಬರ್ ಅಂದಂದು ಎಂಗ್ಲಿ ಮುಲ್ಪ ಮೊಸರುಡಿಕೆ ಸೆಪ್ಟೆಂಬರ್ನಲ್ಲಿ, ಮೊಸರು ಕುಡಿಕೆ ಸೆಪ್ಟೆಂಬರ್ನಲ್ಲಿ ನಮಗೆ ಕೂಡ. ಈಗ ನಾವು ಇವತ್ತು ಅಷ್ಟಮಿದು ಊಟ ಇವತ್ತು ನಮಗೆ ಏನು ಸ್ಪೆಷಲ್ ಮಾರ್ರೆ, ನಮಗೆ ತುಂಬ ಬಗೆ ಇದೆಯಾ ರವಿ ಅವರೇ? ವೆಜ್ ಇವತ್ತು ವೆಜ್ ಒಂದು 5-6 ಬಗೆ ಇದೆ. ಬಾರೆ ಮಾರೆ ಊಟ ಮಾಡು. ಊಟ ಆಗಿದೆಯಾ ರವಿ ಅವರೇ? ನಂದು ಊಟ ಆಗಿದೆ, ನಿಮ್ದಾಯ್ತಾ ಊಟ? ಎಂತ ಸ್ಪೆಷಲ್ ಇವತ್ತು? ಎಂಕ್ಲಿಗೆ ಇನಿಯವನ ಸಂದೆ ನಿಕ್ಲೇಲಿ ಇನಿಯೇನಾ? ಹರೀಶ್ ಬತ್ತೇರು. ಹಾಯ್ ಅಕ್ಕ ಬಂದ್ರೆ. ಹಾಯ್ ಹರೀಶ್, ವೆಲ್ಕಮ್. ನಿಖಿಲ್ ಬತ್ತೇರು. ಅಷ್ಟಮಿಯ ಶುಭಾಶಯಗಳು ಬಂದ್ರೆ. ಹಾಯ್ ನಿಖಿಲ್, ವೆಲ್ಕಮ್. ಹರೀಶ್ ನಿಮಗೆ ಕೂಡ ವೆಲ್ಕಮ್. ನಿಮಗೆ ನಮ್ಮದು ಅಷ್ಟಮಿದು ಮತ್ತು ಇಂಡಿಪೆಂಡೆನ್ಸ್ ಡೇ ಎರಡು ಕೂಡ ಒಟ್ಟಿಗೆ ಶುಭಾಶಯಗಳು ಎಲ್ಲರಿಗೂ ಕೂಡ, ಆಯಿತಾ? ಊಟ ಎಲ್ಲ ಮಾರ್ರೆ, ಯಾಕೆ ಇಲ್ಲ ಊಟ? ಯಾಕೆ ಮಾಡಲಿಲ್ಲ ಇನ್ನು ಕೂಡ? ಏನು ಊಟ ಲೇಟ್? ಯಾಕೋ ಬೇಜಾರು ಮಾರ್ರೆ? ಇವತ್ತು ಯಾಕೆ ಬೇಜಾರು? ಇವತ್ತು ನಮ್ದು ಇಂಡಿಪೆಂಡೆನ್ಸ್ ಡೇ ಅಲ್ಲ, ಮತ್ತೆ ಇವತ್ತು ಖುಷಿಯಾಗಿರ್ಬೇಕು ಎಲ್ಲರೂ ಕೂಡ. ಮತ್ತೆ ಅಷ್ಟಮಿ ಓಕೆ ಅಂತ ಹೇಳ್ತಾ ಇದ್ದಾರೆ ಹರೀಶ್ ಅವರು. ಲೈವ್ಗೆ ಬಂದವ್ರು ಲೈಕ್ ಕೊಡಿ ಆಯ್ತಾ? ಲೈಕ್ ಕೊಡೋದವ್ರು ಲೈಕ್ ಕೊಡಿ, ಸಬ್ಬಾಗದವ್ರು ಸಬ್ಬಾಗಿ. ಯಾಕೆ ಬೇಜಾರು ರವಿ ಅವರೇ? ಬೇಜಾರು ಯಾಕೆ? ಬಯ್ಯಗ ಪೇರ್ ಪುಂಡಿ ಮಲ್ಪೊಡು ಅಂದೆ ಬಯ್ಯಳ ಪೇರ್ಲ ಪುಂಡಿಯ ಅವು ಬಯ್ಯಗ ಕೆಲವರು ಸೆಮೆದಡೆ ಮಲ್ಪೋರತ್ತೆ. ಓ ಲವ್ ಬೇಕಪ್ ಮಾರ್ರೆ. ಓ ಹೌದಾ? ಅದು ಬೇಜಾರೆ ಮಾರ್ರೆ, ನನಗೆಲ್ಲ ಬೇಜಾರಾಗ್ತದೆ. ನಾನು ಲೈಕ್ ಕೊಡ್ತೆ. ಥ್ಯಾಂಕ್ ಯು ಹರೀಶ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟದಕ್ಕೆ. ಥ್ಯಾಂಕ್ ಯು. ಊಟ ಆಯ್ತು ಹರೀಶ್ ಅವರೇ ನಿಮ್ಮದು? ಇವತ್ತು ರವಿಯವರೇ ಊಟ ಮಾಡೋದಿಲ್ಲ ಕಾಣ್ಬೇಕು ಇವತ್ತು, ಅಲ್ವಾ ರವಿಯವರೇ? ರವಿಯವರಿಗೆ ಬ್ರೇಕಪ್ ಆಯ್ತಂತೆಲ್ಲ ಈಗ. ಸಯ್ಯಾ ಜೈಸೆ ಆಜ್ मैंने ಬ್ರೇಕಪ್ ಕರ್ ಲಿಯಾ. ಇವತ್ತು ಯಕ್ಷಗಾನ ಉಂಟು. ಎಲ್ಲಿ ನಿಖಿಲ್ ಅವರೇ ಇವತ್ತೆಲ್ಲಿ ಯಕ್ಷಗಾನ? ಇವತ್ತು ಯಾವ ಪಾರ್ಟ್ ನಿಮಗೆ? ಯಾವ ವೇಷ ಇವತ್ತು? ಬಾರೆ ಓಲ್ ಮಾರ್ರೆ. ಅಯ್ಯೋ ರವಿ ಅವರೇ, ಲೈವಿಗೆ ಬಂದವರು ಲೈಕ್ ಕೊಡಿ ಆಯ್ತಾ? ಎಂಕುಲು ವರ್ಷ ಅಲ್ಲ ಪೇರ್ ಪುಂಡಿ ಮನ್ಪುನ ಅಂದೆ ಅಂಚ ಬೇತೆ ಮಲ್ಪೇರು. ಕೆಲವೇರು ಕೋಡೆ ಪತ್ರಡ್ಡೆ ಮಲ್ಪೇರು ಅಂಚಪುರ ಬಕ್ಕ ಇನಿ ಬೈಯಡೆ ಸೆಮೆದಡ್ಡೆ ಮಲ್ಪೇರು. ಸೆಮೆದಡ್ಡೆಲ್ಲ ಪೇರ್ದ ಎಂಕುಲು ದಾಲೆಜಿ ಎಂಕುಲಿತ ಮಧ್ಯಾಹ್ನ ಮಲ್ದಿನ ಕಜಿಪುನ್ ಪೂರ ಒಟ್ಟು ಪಾಡ್ದು ಮೂಡೆದೊಟ್ಟು ತಿನ್ಪಿನಿ ಅಂಚ ಕಟೀಲ್ನಲ್ಲಿ ಇವತ್ತು. ಹೌದಾ? ಬೇಗವಾ? ಬಾಯ್ ಮಾರೆ. ಓಕೆ ರವಿ ಅವರೇ, ನೀವು ಬೇಜಾರಲ್ಲಿ ಇದ್ದೀರಲ್ಲ, ಬೇಜಾರು ಮಾಡಬೇಡಿಯಾ ರವಿ ಅವರೇ? ನಿಮ್ಮದು ಕತೆ ಹೇಳೋದಾದ್ರೆ ಹೇಳಿ, ನಾವು ಕೇಳ್ತೇವೆ ರವಿ ಅವರೇ. ನಿಖಿಲ್ ಊಟ ಆಯ್ತಾ? ಎಂತ ಸ್ಪೆಷಲ್ ನಿಖಿಲ್ ಅವರಿಗೆ? ರವಿ ಅವರು ಅಯ್ಯೋ ಅಳ್ತಾ ಇದ್ದಾರೆ. ಬೇಡ ಹೇಳ್ಬೇಡಿ ಕತೆ ಹೇಳ್ಬೇಡಿ, ಅಳ್ಬೇಡಿ ನೀವು, ಎಲ್ಲ ಸರಿಯಾಗ್ತದೆ. ಅಳುವುದ್ಯಾಕೋ ರಂಗ? ಸದಾ
ಅವಳು ಪೋಯ್ ಅವಳು ಹೋದ್ರ. ನನ್ನ ವೇಷ ಸೀತೆ ಇವತ್ತು. ಹೌದಾ, ರಾಮಾಯಣದ್ದು ಇವತ್ತು ಕತೆ. ಸೀತೆ ಆಗ್ತಾ ಇದ್ದೀರಿ ಇವತ್ತು. ಹೌದಾ ಮಾರ್ರೆ, ನೀವು ವಿಡಿಯೋ ಹಾಕ್ಬೇಕು ನಿಖಿಲ್ ಅವರೇ. ಒಂದೊಂದು ಒಂದೊಂದು ದಿನಾಲು ಒಂದೊಂದು ಇದು ಯಕ್ಷಗಾನ ಇರುವಾಗ ಒಂದೊಂದು ವಿಡಿಯೋ ಮಾಡಿ ಹಾಕ್ಬೇಕು. ಸಾಂಗ್ ಪನ್ನೆ ಅಕ್ಕ, ಓ ಸಾಂಗ್ ಪನ್ನೊಂದು ಪಲ್ಲೆ ಸಾಂಗ್. ಇನಿ ಅಷ್ಟಮಿ ಒಂಜಿ ಬಕ್ಕೊಂಜಿ ಸ್ವತಂತ್ರ ದಿನಾಚರಣೆತ ಓ ಪನ್ನೋಡು ಒಂದು ಗೊತ್ತ. ನಿಖಿಲ್ ಓಕೆ ಅಂತ ಹೇಳ್ತಾ ಇದ್ದಾರೆ. विजयी विश्व तिरंगा प्यारा, झंडा ऊंचा रहे हमारा। विजयी विश्व तिरंगा प्यारा, झंडा ऊंचा रहे हमारा। सदा शक्ति सरसाने वाला, प्रेम सुधा बरसाने वाला, वीरों को हर्षाने वाला, मातृभूमि का तन मन सारा। विजयी विश्व तिरंगा प्यारा, झंडा ऊंचा रहे हमारा। शान न इसकी जाने पाए, चाहे जान भले ही जाए। शान न इसकी जाने पाए, चाहे जान भले ही जाए। विश्व विजय करके दिखलाए, तब वो भी प्रण पूर्ण हमारा। विजयी विश्व तिरंगा प्यारा, झंडा ऊंचा रहे हमारा। आओ प्यारे वीरों आओ, देश धर्म पर बलि बलि जाओ। आओ प्यारे वीरों आओ, देश धर्म पर बलि बलि जाओ। विश्व विजय करके दिखलाओ, तब वो भी प्रण पूर्ण हमारा। विजयी विश्व तिरंगा प्यारा, झंडा ऊंचा रहे हमारा। ಯಾರೆಲ್ಲ ಬಂದರು? ರಕ್ಷಸ್ ಬಂದ್ರ ಅಂತಲ್ಲ. ರವಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ರವಿ ಅವರು, ಥ್ಯಾಂಕ್ ಯು ಸೋ ಮಚ್. ರಕ್ಷಸಿಸ್ ಬರ್ತಾರೆ. ಹಾಯ್ ರಕ್ಷಸಿಸ್, ವೆಲ್ಕಮ್. ಊಟ ಆಯ್ತಾ ರಕ್ಷಸಿಸ್? ಲೈಕ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತಾ ಇದ್ದಾರೆ ರಕ್ಷಸಿಸ್. ಥ್ಯಾಂಕ್ ಯು, ಸೇಮ್ ಟು ಯು. ಅಷ್ಟಮಿಯ ಶುಭಾಶಯಗಳು ನಿಮಗೆ ಎಲ್ಲರಿಗೂ ಕೂಡ. ಹರೀಶ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಆ ಸಾಂಗ್ ಎಂಕ್ ಮರತು ಪೋದಿತ್ತುಂಡು ಅಂದಂದು ಎಂಕ್ ಚೂರು ಚೂರು ಬಾಯಿಡ್ ಬರೋದಿತ್ತುಂಡು. ಅಂಚ ಚೂರು ನೆನಪಿತ್ತು ಅಂಚ ಪನ್ಯಾನ್. ಊಟ ಮಾಡಿ ಸಾಕಾಗಿದೆ ಸಿಸ್ ಅಂದೆ. ಏತು ಬಗೆ ಇತ್ತನಿಯೇ ಎಂಗ್ಳಿಗೆ ಒಂದು 7 ಬಗೆ ಇತ್ತನಿಯೇ. 7 ಆಜು 7 ಪಾಯಸ ಪುರ ಸೇರಿದು 7 ಬಗೆ ಇತ್ತು ಎಂಗ್ಳೆ. ನಿಮಗೆ ಎಷ್ಟು ಬಗೆ ಇತ್ತು? ರವಿ ಅವರೇ ಊಟ ಆಗಲಿಲ್ಲಲ್ಲ? ರವಿ ಅವರದು, ರವಿ ಅವರಿದ್ರು ಸಪೋರ್ಟಿಂಗ್ ಅಂದಿದ್ದಾರೆ. ಥ್ಯಾಂಕ್ ಯು ರವಿ ಅವರು, ಥ್ಯಾಂಕ್ ಯು. ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಸುಜಲಾಂ ಸುಫಲಂ ಮಲಯಜ ಶೀತಲಾಂ ಶಸ್ಯ ಶ್ಯಾಮಲಾಂ ಮಾತರಂ ವಂದೇ. 2 ಜನ ತೇಜಿಂಕುಲು ಪನೊಂದುಲ್ಲೇರು. ಯಾನ್ ಈ ಮಲ್ದಜಿ ಮೂಜಿ ಬಗೆಡ್ ಶಾವಿಗೆ ಪಾಯಸ ಎಂಕ್ಲೆಲ್ಲ ಶಾವಿಗೆ ಪಾಯಸ ಎಂಕ್ಲೆಲ್ಲ ಪಾಯಸವೇ. 2 ಜನ ತಂದಂದು 2 ಜನ ಕತೆ ಒಂತೆ ಮಲ್ತನಲ್ಲ ಯಾವ ಎಂಕುಲು ಪಣ ಪೋಯಿ ವರ್ಷ ಮಲ್ದಿಜ. ಪೋಯಿ ವರ್ಷ ದಾಲ ಮಲ್ದಿಜ ಎಂಕುಲು ಅಂಚೆ ಈ ವರ್ಷ ಮಲ್ತೀನಿ. ಪೋಯಿ ವರ್ಷ ಎಂಕ್ಲೆಗ್ ಮೆಗ್ಗೆ ಜೊತೆ ಮೆಗ್ಗೆ ತೀರ್ಪೋದಿತ್ತತೆ ಅಂಚೆಗೂ ದಾಲ ಮಲ್ದಿಜ. ಅಂಚೆ ಈ ವರ್ಷ ಅಂತ ಮಲ್ತ 2 ಜನ ಎಂಕುಲು ಅಂದಂದು. ಹಾಯ್ ಸಿಸ್ಟರ್ ಅಂತ ಹೇಳಿದ್ರೆ ಮಲ್ಲಿಕಾ ಸಿಸ್ ವೆಲ್ಕಮ್. ಮೂಡೆ ಮಲ್ಪೆ ಪೊಕ್ಕ ಎಂಕಲ್ಲ ಮೂಡೆ ಆತೀನಿ ಕಾಂಡೆ ಎಂಕ್ಲಿಗೆ ಒಂದು ಕೊರ್ರೆ ಎತ್ತನು ಮೂಡೆಲ್ಲ ಪಾಯಸಲ ಪೊಪ್ಪನ ಫ್ರೆಂಡಿನಕ್ಲೆ ಕೊರ್ರೆ ಎತ್ತನು ಅಂಚ ಕಾಂಡಿನಿ ಮಲ್ದ ಮೂಡೆ.
రక్ష ఛానల్ ఓ పనొందుల్లేరు రక్ష సిస్ హాయ్ పనొందుల్లేరు మల్లిక సిస్ ಬೇಜಾರು ಅಪ್ಪಗಾಂಡ ಅಂದಂದು ಅಪ್ಪಗ ಬೇಜಾರು ಅಂದು ಅಪ್ಪಗ ಮಲ್ತದ ಜಿಂಗ್ ಪೋಯಿ ವರ್ಷ ಮಲ್ದಿಜ ದಾಲ ಮಲ್ದಿಜ ಪೋಯಿ ವರ್ಷ ಓವು ಪರ್ಬಲ ಓಲ ದಾಲ ಮಲ್ದಿಜ ಈ ವರ್ಷ ಮತ್ತೆ ಮೊದಲಂತೆ ಮಲ್ತ ಮಲ್ಲಿಕ ಸಿಸ್ ಹಾಯ್ ಪನೊಂದುಲ್ಲೇರು ಮಲ್ಲಿಕ ಸಿಸ್ ಮನಸಾಂಡೆ ಎಂತ ಸ್ಪೆಷಲ್ ಇವತ್ತು ಬರ್ಸನೇನಿ ದಾದೆ ನೀರೆ ಗಿನಿಕ್ಲೆ ಅಷ್ಟೇಮಿ ಮಲ್ಲಿಕ ಸಿಸ್ ಹತ್ತು ಬರ್ಬಿ ತಿಂಗೋಲ ಎಂಗ್ಲೆ ಮೊಸಳಿಗೆ ಮಾತ್ರ ಬರ್ಪಿ ತಿಂಗೋಲ್ ಮುಲ್ಪ ಎದುರ್ಡೆ ಎಂಗಲಿಲ್ಲದ ಎದುರ್ಡೆ ಹಾಕೊಂಡು ಮೊಸಳಿಗೆ ಎಂಗ್ಲೆ ಅಲ್ಪ ಇಲ್ಲದ ಅಲ್ಪ ಒಂದು ತೊಂಡ ಅಣ್ಗೆಡ್ದಲ್ಪ ಮನಸಾಂಡಿಯೇ ಪನೊಂದುಲ್ಲೇರು ಅಷ್ಟಮೀನಿ ಅಂದಂದು ನಿಕ್ಲೆ ದಾದೆ ಕಜಿಪ್ ಮಸ್ತ್ ಬಗೆ ಒಪ್ಪಡ ಅದೇ ಪಂಡ್ರೆ ಎಂಗ್ಲೆ ನೈಟ್ ಮೂಡೆ ಕಡೆಯರೆ ಉಂಡು ನೈಟಾ ಕೆಲವರು ಸೇಮದಡ್ಡೆ ಪೇರು ಮಲ್ಪೇರು ಬಕ್ಕ ಸೂಪರ್ಮ್ಯಾನ್ ಪಂಡಿರಕ್ಲೆ ಪೇರು ಪುಂಡಿಗೆ ಈಗ ಅದೊಂದು ಗೊತ್ತುಜ್ಜಿ ಪೇರು ಪುಂಡಿ ಪಂಡ ಅಕ್ಲೆ ಪೇರು ಪುಂಡಿಗೆ ಇರೇಗೆ ಗೊತ್ತುನ ಮಸ್ತ್ ಬಗೆ ಉಂಡು ವೆಜ್ಜಿನಿ ಅಂದಂದು ಎಂಕ್ಲೇ ಇಲ್ಲ ಮಸ್ತ್ ಬಗೆ ವೆಜ್ಜಿನಿ ನಿಖಿಲ್ ಅವ್ರು ಬಂದರು ನಿಖಿಲ್ ಅವರು ಮಳೆ ಅಂತೆ ಹೌದೌದು ಮಳೆ ತುಂಬ ಮಳೆ ಇದೆಯಾ ಬೆಳಿಗ್ಗೆಯಿಂದ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಮಳೆ ಇನ್ನು ಈ ವಾರ ಫುಲ್ಲು ಮಳೆ ಉಂಟಂತೆಲ್ಲ ಜೋರು ಮಳೆ ಉಂಟಂತೆ ಈ ವಾರ ಗೊತ್ತು ಪನೊಂದುಲ್ಲೇರು ಅಂದಂದು ಹೆಂಗೆ ಗೊತ್ತು ಜವು ಪೇರು ಪುಂಡಿ ಪಂಡ ಕೆಲವರು ಸೇಮೆದಡ್ಡೆಲ್ಲ ಪೇರ್ಲ ಮಲ್ಪೇರು ಅವೇ ನಾನು ಪನ್ಪಿಂತೋಜುಲಾರು ಪೇರು ಪುಂಡಿ ಪಂಡ ಓಕೆ ಸಿಸ್ ಬಾಯ್ ಮಲ್ಲಿಕ ಸಿಸ್ ಥ್ಯಾಂಕ್ ಯು ಸೋ ಮಚ್ ಅವೇ ಇವತ್ತು ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಲೈಕ್ ಕೊಡೋದಿದ್ರೆ ಲೈಕ್ ಕೊಡಿ ಆಯಿತಾ ಎಲ್ಲ ಮೊಸರು ಕುಡಿಕೆ ಅಕ್ಕ ಎಂತ ಐತೆ ರವಿ ಅವರೇ ಏನು ನಿಮ್ಮದು ಕತೆ ಎಂತ ಹೇಳಿ ಮಾರ್ರೆ ನೀವು ಕೂಗಬೇಡಿ ನೀವು ಊಟ ಮಾಡಿಯಾ ಅದೆಲ್ಲ ಸರಿ ಆಗ್ತದೆ ನಾಳೆ ಬೆಳಿಗ್ಗೆ ಆಗುವ ಸರಿ ಆಗ್ತದೆ ಅದೆಲ್ಲ ರವಿ ಅವರು ಸಪೋರ್ಟಿಂಗಲ್ಲಿದ್ದಾರೆ ಥ್ಯಾಂಕ್ ಯು ಎಲ್ಲ ಅಕ್ಕ ಇಲ್ಲಾಗ ಪೋಪಿನಿ ಮಧ್ಯಾಹ್ನ ಎಲ್ಲ ಅಕ್ಕ ಇಲ್ಲಾಗ ಹಾಂ ಅಲ್ಪನಾ ಮೊಸಡಿಕೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಹಾಯ್ ದುರ್ಗಾ ಸಿಸ್ ಅಂತ ಬಂದರು ಶಾಂತ ಸಿಸ್ ಮನಸಾಂಡೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಬಕ್ಕ ಹ್ಯಾಪಿ ಜನ್ಮಾಷ್ಟಮಿ ಪುಲ್ಲೂರೂಪ ನಮ್ಮ ಕೃಷ್ಣನ ಉಡುಪಿಡ ನೆಲೆಯಾಯಿನ ಪಡಾಯಿ ಮೋನೆ ಪಾಡಿನ ದೇವಕಿ ವಸುದೇವರೆ ನಾಷ್ಟ ಕುಮಾರೇ ನಂದ ಗೋಕುಲುಡು ಮೆರೆಯಿನ ನಂದ ಕಿಶೋರೇ ದೇವಕಿ ವಸುದೇವರೆ ನಾಷ್ಟ ಕುಮಾರೇ ನಂದ ಗೋಕುಲುಡು ಮೆರೆಯಿನ ನಂದ ಕಿಶೋರೆ ಕೇಶವ ಮಾಧವ ಕೇಶವ ಮಾಧವ ಮುರಳೀಲೋಲ ಹೊಲ್ಲು ರೂಪ ನಮ್ಮ ಕೃಷ್ಣನ ಉಡುಪಿಡ ನೆನೆಯಾಯಿನ ಪಡಾಯಿ ಮೋನೆ ಪಾಡಿನ ಭಾರಿ ಗಾಳಿ ಉಂಡಿಯೇ ಗಾಳಿ ಎಲ್ಲರೂ ಅಟ್ಟುವೆ ನಾನಿತ್ತೆ ಎನ್ನ ಪಾಯಸ ಕೊರಂಟು ಸಮ ಕಂಚಿದ್ದೀವಿ ಐಕ್ಲೆ ಇರ್ತೀನ ಶಾಂತಿ ಸಾಯಿ ಬರೋದಿಲ್ಲೇರು ಹಾಯ್ ದುರ್ಗಾ ಸಿಸ್ ಬರೋದಿಲ್ಲೇರು ಸೇಮ್ ಟು ಯು ವಿಶ್ ದ ಸೇಮ್ ಅಂತ ಹೇಳ್ತಾ ಇದ್ದಾರೆ ರಕ್ಷಾ ಸಿಸ್ ಅಂತ ಹೇಳ್ತಾ ಇದ್ದಾರೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಕಟೀಲು ಯಕ್ಷಗಾನಕ್ಕೆ ಬನ್ನಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಇವತ್ತು ಮಕ್ಕಳೆಲ್ಲ ಆಡ್ಲಿಕ್ಕೆ ಹೋಗಿದ್ದಾರೆ ಮಾಡ್ರೆ ಮಕ್ಕಳೆಲ್ಲ ಕ್ರಿಕೆಟ್ ಮ್ಯಾಚಿಗೆ ಹೋಗಿದ್ದಾರೆ ಇವತ್ತು ಅವರಿಗೆ ಭಾರಿ ಜೋರು ಗಾಳಿ ಅದು ಒಪ್ಪದೇವ್ರೆ ಗಾಳಿ ರಾಯ್ದಿತ್ತೆ ಶಾಂತ ಸಿಸ್ ಕೊರಂಟ್ ಕಂಚಿನಿಯೇ ಪಾಯಸದ ಗಾಳಿ ಅಂದು ಗಾಳಿ ದಾದ ಮಲ್ತೊಂದಿರ್ತಾರೆ ಈರಪ್ಪಗ ಅವು ಬೇಗ ದಾದ ಗೊತ್ತದೆ ಓ ಮೈ ಗಾಡ್
ಅಲ್ಲ ಅಪೇದ ಸೀಟ್ ಪೂರ ಒಂದು ಪೂರ ಹೋಗ್ತು ಈಗ ರಟ್ಟು ನಾನು ಸೀಟ್ ಮಾರ್ರೆ ಮಕ್ಕಳ ಪನೋಡು ಹಾಕೊಂಡು ಶಾಂತ ಸಿಸ್ ಅವು ಬೆಚ್ಚ ತುಪ್ಪಳು ಜಾಸ್ತಿ ದೀನಿ ಅವು ಜಾಸ್ತಿ ದೀವರ ಬಲ್ಲಿಯೇ ರಾಕ್ಷಸಿಸ್ ಬೆಚ್ಚ ಒಂದು ಅಪ್ಪಳದ ಈಗ ಕೊಂಚ ಪಾಡ್ದು ರಪ್ಪದೈತದ ಪಾಯಸ ಪಾಡ್ದು ಬಿಡೋದು ಅವು ಎನ್ನಲ್ಲ ಏರ್ಸಲ್ಲ ಅಂಚ ಆತನು ಗೊತ್ತುಂಡೆ ಬೀಜ ಪೂರ ಖರ್ಚಿದು ಗೋತು ಸೋದಿ ಓಡು ಇತ್ತಂದು ರಾಕ್ಷಸ ಅಂದು ಗಾಳಿ ಗಾಳಿ ಹೌದು ಗಾಳಿ ಅಂಚ ಚೇ ರಾಕ್ಷಸಿಸ್ ಅಂದು ಸಂಗೀತಕ್ಕ ನಮಸ್ಕಾರ ಪಣಗುಲೇರು ಶಶಿಕಾಂತ್ ಬ್ರೋ ನಮಸ್ತೆ ಶಶಿಕಾಂತ್ ಬ್ರೋ ಎಂಚುಳ್ಳರು ಗಾಳಿ ಡಾಕ್ಟರ್ ಹಾಯ್ ಕುಲಾಲ್ ಸಿಕ್ಸ್ ಬರ್ತೀರಾ ಹಾಯ್ ಸಿಕ್ಸ್ ವೆಲ್ಕಮ್ ಭಾಗ್ಯನ ಕೇಳಿ ಜೊತೆ ಬರ್ತಾಳೆ ಫ್ಯಾಬ್ಯುಲಸ್ ಹಾಯ್ ಶಾಂತ ಸಿಕ್ಸ್ ಪಣಗುಲೇರು ರಾಕ್ಷಸಿಸ್ ಗಾಳಿ ಮಳೆ ಹೌದೌದು ಗಾಳಿ ಮಳೆ ಹೀಗೆ ಬಂದಿದೆ ಎಲ್ಲ ಹೀಗೆ ಬಂದಿದೆ ಹಾಯ್ ರಾಕ್ಷಸ ಮನದಲ್ಲಿ ಗುಲಾಬ್ ಸಿಕ್ಸ್ ಕೋಡಿ ಕೆಳಗೆ ಬಂದಿದೆ ರವೆ ಮಾಡಿದ್ದು ಪಕ್ಕಿಲ ಪುಡಿ ತಂದು ಕೋಳಿನ ಕೆರೆ ತಂದು ಜೋರು ಗಾಳಿ ಅಂದಿಯೇ ಜೋರು ಗಾಳಿ ನಿಕಲಂಚಿಂದ ಗಾಳಿ ಬರ್ಸೋಂಡ ಥ್ಯಾಂಕ್ ಯು ಶಶಿನಾಥ್ ಬ್ರೋ ಥ್ಯಾಂಕ್ ಯು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ಹ್ಯಾಪಿ ಜನ್ಮಾಷ್ಟಮಿ ಮುಲ್ಪ ಮೋಡೆ ಮೂಳಿತೆಂಗುಳು ರಟ್ಟುವರ ದಂಚಾಪು ಮಾರೆ ಗಾಡಿ ದಂಚಗಾಡಿ ವರ್ಷ ಇದ್ದಿ ಭಾರಿ ಬರ್ತ ಸ್ವಲ್ಪ ನೀರು ಹಾಕಿದ್ದು ಒಂದೇ ಮಾತರಂ ಅಂತ ಹೇಳ್ತಾ ಇದ್ದಾರೆ ರುದ್ರಮ್ಮ ಅವರು ಶಶಿಕಾಂತ್ ಅವರು ಆಯ್ ರಕ್ಷಾ ಅಂತ ಹೇಳ್ತಾ ಇದ್ದಾರೆ ರಾಕ್ಷಸ ಬರ್ಸ ಇದ್ದಿ ಬನಗುಳ್ಳೇರು ಹಾಯ್ ರಕ್ಷಾ ಅಂತ ಹೇಳ್ತಾ ಇದ್ದಾರೆ ಶಶಿಕಾಂತ್ ಅವರು ಭಾರತ್ ಮಾತಾಕಿ ಜೈ ಅಂತ ಹೇಳ್ತಾ ಇದ್ದಾರೆ ಉಗ್ರಮ್ ಅವರು ರಾಹುಲ್ ಬ್ರೋ ಹಾಯ್ ಅಂತ ಹೇಳ್ತಾ ಇದ್ದಾರೆ ಕುಲಾಲ್ ಸಿಸ್ ವನಸಾಂಡೆ ಕುಲಾಲ್ ಸಿಸ್ ವನಸಾಂಡ ಕುಲಾಲ್ ಸಿಸ್ ಇರೆಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಬೊಕ್ಕ ಹ್ಯಾಪಿ ಜನ್ಮಾಷ್ಟಮಿ ಬಿಕಾಸ್ ಒಂದು ಲೈವ್ ಕೂಡ ಪ್ಲೀಸ್ ಏಟು ತಿಳ್ಕೊಂಡು ದಾಲೇಜಿ ರಕ್ಷಿಸಿಸ್ತು ಮುರಂಜ ದಾಲ ವಿವಸೆ ಇಜ್ಜೆಂಕ್ ಎಂಟಿತ ಎನ್ಮ ಅಂಚಪುರ ತಿಕ್ಕುಣ ಆತೆ ಎನ್ಮ ಏಳು ಆಜಿ ಐನು ದಾಲೇಜಿ ಜನನಿ ಇಜ್ಜೆನ್ ನಂದು ಅಂಚ ತಿಕ್ಕುಣ ಎಂಕ್ ದಾಲ ತಿಕ್ಕುದು 3 ಗಂಟೆ ಹೊರರ 3 ಗಂಟೆ ಆತೆ ಆಯ್ ಶಾಂತ ಸಿಸ್ ಮಾಡೋದಿಲ್ಲ ರಾಯ್ ಕುಲಾಲ್ ಸಿಸ್ ಮಾಡೋದಿಲ್ಲ ಆಣಿ ಸಿಸ್ ಮಾಡೋದಿಲ್ಲ ರಕ್ಷ ಸಿಸ್ ಆಯ್ ಇತ್ತೆ ಒಂದಿಜ್ಜತೆ ವೈರಲ್ ಇಜ್ಜತೆ ತುಂಬ ವೈರಲ್ ಉಪ್ಪನಾಗ 25 ಅನ್ನ ತಿಕ್ಕೋದಿತ್ತು 25 ತಿಕ್ಕೋದಿತ್ತು ವೈರಲ್ ಉಪ್ಪನಾಗ 25 ಹೊರ 35 ಅಂಚೆ ತಿಕ್ಕದಿನ ಉಂಟು ಮೊನ್ನೆ ಒಂದು ವಾರ ವೈರಲ್ ಇತ್ತು ದಪ್ಪಗ ಊರಿಗ್ಲ ಆತೆ ಅಂದು ವೈರಲ್ ಉಪ್ಪನ ಮಾತ್ರ ಎಡ್ಡೆ ಇತ್ತಲ್ಲ ಮಾರೆ 20-25 ಒಂದು ದಿನ 35 ಸಿಕ್ಕಿದ್ದು ನೆಂಟು ಅವತ್ತು ಇತ್ತದ ಆಲೆಜ್ಜಿ ಐನು ಮೂಜಿ ಅಂಚ ಆತೆ ಒಂದಿನ ಒಂದೇ ಎರಡು ಆಗ್ತದೆ ಕಾಲು ಆಲೆಜ್ಜಿ ಕುಲಾಲ್ ಸಿಸ್ ಅಯ್ಯೋ ಸೋ ಸಾರಿ ಗೊತ್ತಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಕಮ್ಮಿ ಅನ್ಬಸ್ ತಿಕ್ಕಿನ ದೆತೋ ನೋಡು ನಮ್ಮ ಅತ್ತೆ ಅಂದಂದು ತಿಕ್ಕಿನ ದೆತೋ ನಂದಿ ರಕ್ಷಿಸಿ ಖಂಡಿತ ಅದಕ್ಕೋಸ್ಕರ ಒಂತೆಲ್ಲ ಲೈವ್ ಮಲ್ಪುನು ಅಪ್ಪ ಒಂಚೂರಲ್ಲಿ ಆ್ಯಡ್ ಹಾಪುಣತೆ ಇದನ್ನ ಪೂರೊಡತೆ ಲೆಸ್ ಒಂದು ಹೋಗ್ಪುನು ಅದಕ್ಕೋಸ್ಕರ ಒಂಚೂರು ಬರ್ತೀನಿ ಜನ ಇದ್ದಿರಲ್ಲ ಮಲ್ಲೆ ಇಜ್ಜಿ ಬರ್ಪಿನು ಅಂತ ಪಟ್ಟು ಮಾತಾಡೋ ಅಂತ ಪಟ್ಟು ಪಾತೆಲ್ಲ ತಿಕ್ಕು ಇರತ್ತೆ ಅಂಚ ರಾಹುಲ್ ಬ್ರದರ್ ಅಂತ ಹೇಳ್ತಾ ಇದ್ದಾರೆ ರಕ್ಷಸಿಸ್ ಅವೇ ತಿಕ್ಕಿನದೇ ತೊಂದು ಮಸ್ತ್ ತಿಕ್ಕನ ಮಸ್ತ್ ಖುಷಿ ಆಗ್ಬಿಡ ಆತು ಪಕ್ಕದಲ್ಲಿ ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ ಉಗ್ರಮ್ ಅವರು ರಾಹುಲ್ ಅವರು ಥ್ಯಾಂಕ್ ಯು ರಾಹುಲ್ ಅಮ್ಮಗ ನೆತ ಪಲ್ಯವೇ ವಿಶ್ಮಲ್ ಪ್ಲೇ ವಿಶ್ಮಲ್ತೆ ಬಂದು ಪಲ್ಯವೇ
ಇಂಡಿಪೆಂಡೆನ್ಸ್ ಡೇದೆಲ್ಲ ಪಕ್ಕ ಜನ್ಮಾಷ್ಟಮಿ ಇದ್ದಲ್ಲ ವಿಶ್ ಮಲ್ತೆ ಪನ್ನೆ ಯಾನ್ ಸಟರ್ಡೆ ಮೊಸರು ಕುಡಿಕೆ ಲೈವ್ ಮಲ್ಪೋಡು ಬಂದುಲ್ಲೆ ಮಲ್ಪೋರ ಮಲ್ಪ್ಲೆ 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 ಹೆಂಗೆ ಟೂ ವೀಲರ್ ಕಲಾಪ 8 ಗಂಟೆಗೆ ಅವು ಬೈಯಾಗತ್ತೆ ಲೈಕ್ ರನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ರಾಹುಲ್ ಅವರಿಗೆ, ಥ್ಯಾಂಕ್ ಯು ಸೋ ಮಚ್. ಯಾನ್ ಕಾಣಿ ಮಲ್ತಿದ್ದೆ ಲೈವ್ ಏರ್ಲೆತ್ತಿದ್ದೀರಿ ಮಲ್ಪ್ಲೆ ಮೊಸಳಿಗೆ ತುಪ್ಪ ಬಲೆ ವನಸ್ ಮಲ್ಪುಗ ಬಂದ್ರೆ ಆಡಿಯ ವನಸ್ ರಾಹುಲ್ ವನಸಾಡಿ ಅನ್ನ ವನಸಾಡಿ ನೀ ಪಾಯಸ ಪಡೋಣತ್ತೆ ವರ್ಷ ಇತ್ತುಂಡಾವನ್ ಅಂದಿಗೆ ವರ್ಷ ಇತ್ತುಂಡಾಪುದು ಇತ್ತೆ ಈ ವಾರ ಫುಲ್ಲು ಬರ್ಸಗೈತೆ ಈ ವಾರ ಫುಲ್ಲು ಬರ್ಸಗೆ ರಾಹುಲ್ ರಾಜು ಸ್ಪೆಷಲ್ಗೆ ಒಂದು ಲೇರು ಬರ್ಸ ಇತ್ತುಂಡಾವ ನಂದೊಂದು ಬರ್ಸರ ಜಾನ ದರ್ತರ ಕರದರ್ಪಣಲ್ಲಿ ಬ್ರೆಡ್ ಆಪುಂಡು ಬರ್ಸಾಡು ಲೈಕ್ ತುವೆರೆ ಲೈಕ್ ಆಪುಂಡು ನಮಗೆ ಬರ್ಸಾಡು ವಿಡಿಯೋ ಮಲ್ಪೆರ ಒಂದು ಇಂಚಿಂದಲ್ಲ ರಾಹುಲ್ ರಾಜು ಸ್ಪೆಷಲ್ಗೆ ಒಂದು ಲೇರು ರಕ್ತಸಿಸ್ ಇನ್ನು ಲೈವ್ ಇಜ್ಜೆ ರಕ್ತಸಿಸ್ ಲೈವ್ ಇಜ್ಜ ದುರ್ಗಕ್ಕ ಇನ್ನು ಸ್ಪೆಷಲ್ ಮಾಡ್ತಿದ್ರು ಎತ್ತಿಜಿ ಮಾರ್ರೆ ಮಲ್ಲಿಜ್ಜಿ ಎಂಗ್ಲೇನೆ ಅಷ್ಟೇ ಅವರ ಸಿಂಗು ಇಲ್ಲಾಡು ಏನು ಮಾಡ್ತೀನಿ ಅಮ್ಮ ಮಾಡ್ತೀನ ಯಾರು ಎಷ್ಟಿದ್ದಾನ ಬಲೆ ಉಂಟ ಇಷ್ಟೆಲ್ಲ ಉಂಟು ಅಡಿಗೆ ಉಂಟು ಅಂಚೆನೆ 8 ಜನಲು ನೋಡಿ ಮತ್ತೆ ಈ ಬರ್ಸಡ ಆಯ್ತು ಮಾಡ ಕಾರ್ತಿಕ್ ಅವ್ರು ಬಂದ್ರು. ಹಾಯ್ ಕಾರ್ತಿಕ್, ವೆಲ್ಕಮ್. ಹಾಯ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಮೆಗ್ಗೆ ಒಳ್ಳೆ ಅನ್ನಂದು ಮೆಗ್ಗೆ ಯಕ್ಷಗಾನ ಒಂದು ಕೂಲಿ ಯಕ್ಷಗಾನ ಲೈಕ್ ಒಂದು ಪಾಡಿಯರ ಯಕ್ಷಗಾನ ಓಕೆ ಬಕ್ಕ ತುಪ್ಪೆ ಅವೇ ಬಕ್ಕ ತುಪ್ಪೆ ನಿಕ್ಕಿಲ್ಲ ಆಯ್ತು ಇಷ್ಟ ಅಪ್ಪುಜಿ ಅಂದರೆ ಇಷ್ಟ ಅಪ್ಪುಜ ಓ ಅಂಚ ಅಂಚೇನಿಚ್ಚಲ್ಲ ಇವು ಇನ್ನು ರಜೆ ಐತೆ ಸ್ಪೆಷಲ್ ಎಂಕದ ಆಲೆ ಇದ್ದಿ ರಕ್ಷಿಸಿ ದುರ್ಗಕ್ಕನ ಇಲ್ಲದ ಸ್ಪೆಷಲ್ ಅಂದಂದಿನಿ ಎಂಕಲೆಲ್ಲ ಸ್ಪೆಷಲ್ ಬಲೆ ವನಸ್ ಮಲ್ಪುಗ ಬಲೆ ಲಡ್ಡು ಉನ್ಕಾ ಲಡ್ಡು ವನಸ್ ಮಲ್ಪುಗ ಬಲೆ ಪಾಯಸ ಉಂಡು ಸಂಪು ಬೈಜತ್ತ ಸಂಪು ಏಪಲ ಪಾಯಸಕ್ಕೆ ಉಂಡು ಮೂಡೆಂಡು ಪಾಯಸ ಉಂಡು ಈರ್ನ ಮೆಗ್ಗೆಗು ಎನ್ನ ಮೆಗ್ಗೆಗು ಯಾನ್ ಮೊಬೈಲ್ ಇಷ್ಟ ಆಪೋಜಿ ಅಂದ ಅವು ಅಂದಿ ಅವು ಮಾತಿರ್ಲಿಲ್ಲಡು ನಮ್ಮ ಇಲ್ಲೆಲ್ಲ ಅಂಚೇನಿ ಪ್ರಾಬ್ಲಮ್ ಬಕ್ಕ ನಮ್ಮಲ್ಲಿ ಒಂಚೂರು ಎದುರು ಚೂರು ಬಂದು ಬರ್ತೀವಿ ಒಂದೇ ಬರ್ದು ಬೋದು ಬರ್ತೆ ಅದು ಒಂದು ಬರ್ತೀನಿ ಎಲ್ಲ ಜೋಕ್ಲೆಲ್ಲ ಎಷ್ಟು ಇದ್ದಿ ಎಲ್ಲ ಜೋಕ್ಲಿಗೆ ಅದು ವೀಡಿಯೋ ಮಲ್ಪದೆ ಅವಳು ಎಷ್ಟು ಇದ್ದಿ ರಕ್ಷಸಿಸ್ ಪನದಲ್ಲಿ ಅಂದಿಯೇ ಮಾತೇನಿಲ್ಲದ ಒಂದೇ ಲಕ್ಕ ಕತೆ ಆ ಕತೆ ಈ ಕತೆ ನಡುಟೊಂದಿ ಹೊಸ ಕತೆ ಅಂದು ಶಾಂತಸಿಸ್ ಬರೋದಿಲ್ಲೇರು ಅಂದಂದು ಅವು ಇಲ್ಲ ಮಾತಿಲ್ಲ ಹಂಚಿನಿ ಮಾತಿಲ್ಲ ಸೇಮ್ ನಮ್ಮ ಆಯ್ತ ನಡುಟೆ ಬರ್ಪಿರು ಅಂತದ್ದೆ ಲೈವ್ ಅದೇ ಅಂದು ರಕ್ಷಸಿಸ್ ಅಂದಿಯೇ ಶಾಂತಸಿಸ್ಗಳ ಗೊತ್ತುಂಡು ಮಾತಿಲ್ಲ ಪ್ರಾಬ್ಲಮ್ ಒಂಜಿ ಮಾತೇನಲ್ಲ ಇಲ್ಲ ಡಿಸ್ಟರ್ಬ್ ಪುಜಿ ಅಣ್ಣ ನಮ್ಮನೆ ಚೂರು ಅದು ಮಾಡ್ಕೊಂಡ್ಪಲ್ಲ ನಿಖಿಲ್ ಕಮೆಂಟ್ ಮಾಡಿ. ನಿಖಿಲ್ ಊಟ ಆಯ್ತಾ? ನಿಖಿಲ್ ಹೇಳಲೇ ಇಲ್ಲ ಮಾರೆ ಊಟ ಆಯ್ತಂತ. ಎಂತ ಸ್ಪೆಷಲ್ ನಿಖಿಲ್ಗೆ ಇವತ್ತು? ನಿಖಿಲ್ ಬ್ರೋಗೆ ಎಂತ ಸ್ಪೆಷಲ್? ಅವರು ಕಾರ್ತಿಕ್ ಅವ್ರು ಬಂದು ಹೋದ್ರಾ? ಕಾರ್ತಿಕ್ ಅವ್ರು ಬಂದಿದ್ರು, ಕಾರ್ತಿಕ್ ಪುತ್ತೂರು ಅವ್ರು ಬಂದಿದ್ರು, ಹೋದ್ರಾ? ಕಾರ್ತಿಕ್ ಅವ್ರು ಎದುರಾಗ ಲೈಕ್ ಕೊಡಿ. ಮುಲ್ಪಲ ಉಪದ್ರ ಇಲ್ಲದ ಉಪದ್ರ ಅಂದಿಗೆ ಸೇಮ್ వా క్రికెట్ మ్యాచ్ బర్సలు జోకులు పోతాయి. అమ్మకి ఎంగల ముల్ప క్లబ్ ఉండు కేసరి ఫ్రెండ్స్ ಬಂದು ಅಕ್ಕಲ್ನ ಲೆಕ್ಕೊಡು ಜೋಕುಲು పోతే ಎಂಚಿನ ಮಲ್ಪೆ ಬರ್ಪುಜ ಮಧ್ಯಾಹ್ನ ಒನಸುಗಳ ಬೈ ಜೌಳು ಒನಸುಂಡು ಗಂಜಿ ಚಟ್ನಿ ಒನಸುಂಡು ಬಿಲ್ಕುಲ್ ಇಂಚು ಬರ್ಪುಜ ಎಂಕುಲು ಪಂಡ ನನ್ನ ಬರ್ಸ ಪೋಯರ ಬುಡ್ಪುಜ ಅಂದು ಬರ್ಪಿನ ಇಜ್ಜಿ
ಒಡೆಗು ಪೋಡು ನಮ್ಮ ಅವೇ ನಮ್ಮ ಒಡೆ ಪೋಡು ಅತಿ ಒಡೆಗು ಪೋಪಿನ ನಮ್ಮ ಮಲ್ತೊಂದು ಪೋಪಿನ ಒಂದೆಂತೆ ಪನ್ಪಿನ ಪನ್ನೊಂದು ದಾದ ಅನ್ಕೊಂಡು ಪೂರ ಬೇಸ್ ಮಾಡ್ಕೊಡ ಹಾಪಡತ್ತೆ ನಡೆ ಮುಂದೆ ನೊಗ್ಗಿ ನಡೆ ಮುಂದೆ ಅವೇ ನಿನ್ನದು ಪೋಪಿ ಅತಿ ಇಷ್ಟೇ ಗಾಳಿ ದಾಯಿಸಿ ಬಾರ ಒಂದು ಗಾಳಿ ಎಂದು ತಲಕ ಶಾಂತ ಸಿಸ್ ತೆಲ್ತೊಂದುಳ್ಳೇರು ಊಟ ಆಯಿತು ಸೌತೆ ಅಂತ ಹೇಳ್ತಾ ಇದ್ರು ಹೌದಾ ಇವತ್ತು ಸೀತೆ ಅಲ್ಲ ದುರ್ಗ ಸಿಸ್ ಇಡ್ಲಿ ಭತ್ತರ್ಗ ಬಂದಾಗ ಇಡ್ಲಿ ಬಂದಾಗ ಉಪ್ಪು ಪಾಡ್ದಿದ್ದೀವಳು ಈತ ನಮ್ಮ ಕಡೆ ಪತ್ತೆ ಕಡೆನಗಲ ಪಾಡೋಲಿ ಗ್ರೈಂಡರ್ಗೆ ಬಕ್ಕ ತೂಡವು ಕಡೆನಗಲ ಪಾಡೋಲಿ ಬಕ್ಕ ನಮ್ಮ ಬಂದಪುರ ದೆಪ್ಪದೆ ಸರಿ ಇಂಚ ಕಲತು ದೀಪತೆ ಕಲತು ದೀನಾಗ ಉಪ್ಪು ಚೂರು ತೂಡು ಉಪ್ಪು ಅಂದಿ ಲೈಫನ್ನ ಜೇಪಲ ಬರ್ಸೇನೆ ಅದು ಆದಂತೆ ಗೊತ್ತಾಗ್ತದೆ ಈಗ ಪಾತ್ರೆಗೆ ಏನು ಜೊತೆ ಎಂಕಲ ಜೋರು ಕಲ್ಕೊಡ ಶಾಂತದಿ ಸೀರೆಂಚ ಮಲ್ಪರು ಪಲ್ಲೆಗೆ ಇಡ್ಲಿಗೆ ಯಾನಂಚ ಮಲ್ಕೊಂಡು ಉಪ್ಪು ಮಾಡ್ಕೊಂಡು ಬಕ್ಕ ಮುಚ್ಚಿದಿ ಬಕ್ಕ ದೆಪ್ಪ ಅಂಚ ಬಕ್ಕ ಐದು ಮಿತ್ ದಾಲ ಕರ್ಬದ ದಾಲ ದಕ್ಕಾದಿಲ್ಲ ಅವೇ ಅದು ಬಕ್ಕ ಎಂಕುಲು ದಾದ ಗೊತ್ತುಂಡೆ ಐಕ್ ಒಂದು ದಿಪ್ಪೇರಿ ಐತೆ ಅಷ್ಟೇ ಮಿದತೆ ಐಕ್ ಉಪ್ಪು ದುಪ್ಪೇರಿ ಗೊತ್ತಿದ್ದೆ ಅಷ್ಟೇ ಬಿದಕ ಒಂಜಿ ಮಜ್ಜಿಲ ಬಕ್ಕ ಒಂಜಿ ಬತ್ತಿಲ ದೀದೈಕ್ ದೀಪ ಐತೊಲ ದೀಪೇರಿ ಅಮ್ಮ ದೀಪೇರಿ ಆನೆ ಸಲ ತೂತುಜಿ ಮಾತ್ರ ಅಮ್ಮ ದೀಪೇರಂಚ ಅಂದಿ ಶಶಿಕಾಂತ್ರು ಬರ್ಸನೆ ನಾನು ಬಂದಾಗ ಆ ಬರ್ಸಗ್ಲಿ ಇಂಗ್ಲ ದಾದನ ಒಂದು ಉಪ್ಪುಡು ಅಂಚ ನೈಟ್ ಪಾಡುನು ಉಪ್ಪು ಅಂದಂದು ನೈಟ್ ಪಾಡ್ದೆ ದೀಪಿನಿ ಬಂದಾಗ ಉಪ್ಪು ಪಾಡ್ದೆ ಕಲರ್ತದೆ ಸರಿ ಕಲಪ್ಲೆ ಸರಿ ಇಂಚೆ ಸರಿ ಕಲಪ್ಲೆ ಐದಕ್ಕ ದೀಪಿ ಉಪ್ಪು ಪಾಡ್ದೆ ದೀಪಿ ಕಾಣೆ ಪಾಡ್ನತ್ತು ಉಪ್ಪು ಪಾಡ್ದೆ ದೀಪಿ ಮಜ್ಜಿದೀರೆ ಹಾಂ ಸರಿ ಮಜ್ಜಿ ದೀಪೆ ಮಜ್ಜಿ ದೀಪೆ ಮಳೆ ಹೌದು ಮಾರ್ರೆ ಮಳೆ ನಿಮಗೆ ಇವತ್ತು ಯಕ್ಷಗಾನಕ್ಕೆ ಮಳೆ ಅಲ್ವಾ ಮಳೆ ಸೀಟ್ ಹಾಕಿರ್ಬೋದಲ್ಲ ದೇವಸ್ಥಾನದಲ್ಲಿಯಾ ಯಕ್ಷಗಾನ ಈಗ ಸ್ಟಾರ್ಟ್ ಆಗ್ತದಾ ಸಂಜೆ ಅಲ್ಲ ಸಂಜೆ 6 ಗಂಟೆಗೆ ಕಿವಿಯ ಮೇಲೆ ಇಳಿದು ಬಂತು ಹೂವಿನ ಮಳೆ ಮೋಡಮೆಯ ರಮಿಸಿ ಪ್ರೀತಿ ಸಿಸ್ ಲೈವ್ ಎಂಡ್ ಅಂడి ಶಾಂತ ಸಿಸ್ ಎಂಡ್ ಮಲ್ತೀರಾ ಸಿಸ್ ಕಟೀಲು ದೇವಸ್ಥಾನದಲ್ಲಿ ಹೌದಾ ಕಟೀಲು ದೇವಸ್ಥಾನ ಕಟೀಲಿಗೆ ಬರಲಿಕ್ಕಿತ್ತು ಮಾರ್ರೆ ಯಾವಾಗಂತ ಗೊತ್ತಿಲ್ಲ ಬರಬೇಕಂತ ಉಂಟು ಇವತ್ತಾಗುದಿಲ್ಲ ಇನ್ನು ಅಂದು ಸಿಸ್ ಪಣ ಮಲ್ತಿರೋ ಆಳು ಸಿಸ್ ಶಾಂತ ಸಿಸ್ ಪಾಯಸ ಮಲ್ದಿಜಾರ ನಿಖಿಲ್ ನಿನ್ನೆ ನಾನು ಲೈವ್ ಹಾಕಿದ್ದೆ ಅಲ್ಲ ಲೈವ್ ಹಾಕಿ ಮ್ಯೂಟಿಟ್ಟು ಹೋದದ್ದ ನೀವು ಬಂದ್ರಲ್ಲ ಮತ್ತೆ ನಾನು ನಿಮ್ಮನ್ನು ಕರೆದೆ ಆಗ ನೀವು ಇರ್ಲಿಲ್ವಾ ಶಾಂತಕ್ಕಾಗಿ ತಿಳಿಸುವೈದಳು ಹೋಯ್ತಿಯೇ ಶಾಂತಕ್ಕೆ ತಿಳಿಸುವೈದು ನಿನಗೆ ನೈಟ್ ಮಲ್ಪುರ ಅರೆಗೆ ರಜೆ ಇಜ್ಜಿ ಅಂಚ ನೈಟಾ
ಎಂಟು ಗಂಟೆಗೆ ಯಕ್ಷಗಾನ ಶುರು. ಹೌದಾ, ಈಗ ರೆಸ್ಟ್ ಹಾಗಾದ್ರೆ. ಶಾಂತಿ ಸೆಲ್ಫ್ ಉಂಟುಲೆ ಅತ್ತೆ ಶಾಂತಿ ಸೀರೆ ವ್ಯೂ ಸೇತ್ ಬೈದರು ಪಲ್ಲೆ ಶಶಿಕಾಂತ್ ಹೋಗು. ಶ್ರೀನು ಒಳಪಳ್ಳಿ ಅವರೇ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹಾಯ್ ಶ್ರೀನು ಅವರೇ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಜನ್ಮಾಷ್ಟಮಿ, ಹ್ಯಾಪಿ ಜನ್ಮಾಷ್ಟಮಿ. ಥ್ಯಾಂಕ್ ಯು ಶ್ರೀನು, ಥ್ಯಾಂಕ್ ಯು. ಶ್ರೀನು जी आपको ब्लू चाहिए? ಶ್ರೀನು ಊಟ ಆಯ್ತಾ? ಊಟ ಏನಿಲ್ಲ, ಮೆಸೇಜ್ ಮಾಡ್ತಿದ್ದೀನಿ ಮಾಡಿದೆ. ರಾಮ 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 ಎಂದೊಡೆ. ಕಟೀಲಿಗೆ ನೀವು ಬರುವಾಗ ಹೇಳಿ, ನಿಮ್ಮ ಹತ್ರ ಮಾತಾಡ್ಲಿಕ್ಕೊಂಡು. ಓಕೆ ಹೇಳುವ ಖಂಡಿತ ಹೇಳುವ ಕಟೀಲಿಗೆ ಬರುವಾಗ. ಈ ವಾರ ಆಗಲಿಕ್ಕಿಲ್ಲ ಬರಲಿಕ್ಕೆ. ಈ ವಾರ ನಾಳೆ ಇಲ್ಲ, ನಾಳೆ ಆಗೋದಿಲ್ಲ. ನಾಳೆ ಆದಿತ್ಯವಾರ ಆಗೋದಿಲ್ಲ, ನೋಡ್ಬೇಕು ಯಾವಾಗ ಅಂತ. ಅಮ್ಮ ಹೇಳ್ತಾ ಇದ್ರು ಹೋಗ್ಬೇಕು ಅಂತ, ಕಟೀಲಿಗೆ ಹೋಗಿ ಬರ್ಬೇಕಂತ. ಆಗಲೇ ಇಲ್ಲ. ನಾನು ಕಟೀಲಿಗೆ ಬಂದದ್ದು ವಿಡಿಯೋ ಎಲ್ಲ ಹಾಕಿದ್ದೇನೆ ನಿಖಿಲ್ ಅವರೇ, ವಿಡಿಯೋ ಉಂಟು. ನಾನು 2 ಸಲ ಕಟೀಲಿಗೆ ಬಂದಿದ್ದೇನೆ. ಅಲ್ಲ, ವಿಡಿಯೋದಲ್ಲಿ ಇಲ್ಲದೆ ಬರ್ತೇವೆ ನಾವು, ಹಾಗೆ ಕಟೀಲಿಗೆ ಬಂದಿದ್ದೇನೆ. ಆಗ ವಿಡಿಯೋ ಹಾಕಿದ್ದೇನೆ ನೋಡಿ, ಕನ್ನಡದಲ್ಲಿ ಮಾಡಿದ್ದೇನೆ. ಒಂದು ವಿಡಿಯೋ ತುಳುವಲ್ಲಿ ಉಂಟು, ಒಂದು ವಿಡಿಯೋ ಕನ್ನಡದಲ್ಲಿ ಉಂಟು. ಮತ್ತು ಅಲ್ಲಿ ಸೀರೆ ಎಲ್ಲ ಇರ್ತದಲ್ಲ, ಸೀರೆ ಎಲ್ಲ ಇರ್ತಾರಲ್ಲ, ಯಾವುದು ದೇವಿಗೆ ಹಾಕಿದ್ದು ಸೀರೆ ಎಲ್ಲ, ಅದೆಲ್ಲ ತಗೊಂಡಿದ್ದೇನೆ ನಾನು ಮೊನ್ನೆ. ಅಲ್ಲಿಗೆ ಹೋಗ್ತೇವೆ, ಸೀರೆ ನೋಡ್ಲಿಕ್ಕೆ ಹೋಗ್ತೇವೆ ನಾವು. ಹೌದೌದು ಉಂಟು. ತುಂಬ ದಿನ ಆಯಿತು ಮಾತ್ರ, 2 ತಿಂಗಳು, 1 ತಿಂಗಳು, 1.5 ತಿಂಗಳಾಯಿತು. ಹಾಕಿದ್ದೇನೆ, ವಿಡಿಯೋ ಹಾಕಿದ್ದೇನೆ. ಕಟೀಲಿಗೆ ಹೋದದ್ದು ವಿಡಿಯೋ ಎಲ್ಲ ಹಾಕಿದ್ದೇನೆ ನಾನು ನೋಡಿ. ತುಂಬ ಉಂಟು ವಿಡಿಯೋ, ತುಂಬ ಉಂಟು ನನ್ನದು. 2 ಸಲ 3 ಸಲ ಹೋದದ್ದು, 3 ಸಲ ಹೋಗಿದ್ದೆ, ಆದರೆ ಹಾಕಿದ್ದು 2 ಸಲ ಹೋದದ್ದು ಹಾಕಿದ್ದೇನೆ. ನೋಡಿ ಕಮೆಂಟ್ ಹಾಕಿ ಆಯ್ತಾ, ನೋಡಿದ್ರೆ ಗೊತ್ತಾಗ್ತದಲ್ಲ. मेरे वतन के लोगों जरा आँख में भर लो पानी, जो शहीद हुए हैं उनकी जरा याद करो कुर्बानी। के लोगों जरा आँख में भर लो पानी, जो शहीद हुए हैं उनकी जरा
ಸೂಪರ್ ಸಾಂಗ್ ಅಕ್ಕ, ಲೈಕ್ ಅಂತ ಹೇಳ್ತಾ ಇದ್ದಾರೆ ಸೂರ್ಯ ಅವರು. ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದದಕ್ಕೆ, ಸಪೋರ್ಟ್ ಮಾಡ್ತಿರೋದಕ್ಕೆ. ಸೂರ್ಯ, ನಿಮಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇದ ಶುಭಾಶಯಗಳು. ಮತ್ತು ಜನ್ಮಾಷ್ಟಮಿ, ಹ್ಯಾಪಿ ಜನ್ಮಾಷ್ಟಮಿ. ಸೂರ್ಯ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಬರೀ ಮಳೆ, ಹೌದೌದು ಮಳೆ. ಶಶಿಕಾಂತ್, ಅವು ಹೌದು ದೇವಸ್ಥಾನ ಶಶಿಕಾಂತ್ ಬ್ರೋ, ಹೌದಾ? ನೀರ ಒಂದು ಪೋಯಿನಿ ಬೇತೆ ಶಶಿಕಾಂತ ನೀರವನು ಒಂದು ಬೇತೆ ಶಶಿಕಾಂತ್. ಶಶಿಕಾಂತ್ ಅವು ಹೌದು ದೇವಸ್ಥಾನ, ಅವು ಭಜನ ಮಂದಿರ ದೇವಸ್ಥಾನ, ಭಜನ ಮಂದಿರವು ಭಜನ ಮಂದಿರ. ಪರನೇರು ನೀರಿನ ರಡ್ಡು ಶಶಿಕಾಂತ್ ಬೇತೆ ಬೇತತೆ ಸೇಮಾ ರಡ್ಡೆ ಇದಿಂಡೆ. ಪರನೇರು ಅಕ್ಕ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಥ್ಯಾಂಕ್ ಯು. ಲೈಕ್ ಕೊರಿಯ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶಶಿಕಾಂತ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಅವೇ ಐಕ್ ಬೋಡ ಒಂದು ನೀಲಿ ಬೋಡ, ಐಕ್ ನೀಲಿ ಕಲರ್ ಬೋಡ ಆಯ್ತು ಕೂಡ ಜೋರು ಬರ್ತೇನೆ ಬಸ್. ಎಂತ ಮಳೆ ಮಾರೆ, ನೈಸ್ ಅಂತ ಹೇಳ್ತಾ ಇದ್ದಾರೆ. ಸೂರ್ಯ, ಇವತ್ತು ಜನ್ಮಾಷ್ಟಮಿ ಅಲ್ಲ, ನಿಮಗೆ ಗೌಜಿ ಉಂಟಾ? ನೈಸ್ ಅಂತ ಹೇಳ್ತಾ ಇದ್ದಾರೆ. ಬೊಚ್ಚಿ ಪಣದಲ್ಲಿ, ಓಕೆ ಓಕೆ. ಸೂರ್ಯ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು. ಕಾಲೇಜ್ಗೆ ರಜೆ ಅಲ್ಲ ಇವತ್ತು ಸೂರ್ಯ. ಸೂರ್ಯನ ಕಿರಣ ಚುಂಬಿಸಿ ತಾನೆ ತಾವರೆ ಅರಳಿತು, ನಿನ್ನ ಈ ಪ್ರೀತಿ ಸ್ಪರ್ಶಕ್ಕೆ ತಾನೆ ಹೃದಯವು ಅರಳಿತು. ಕಾಂಚನ ಗಂಗಾ ಕೇರಳಿ ಪ್ರೀತಿ, ಚಂದ್ರಮಂಡಲ ಸುತ್ತಲಿ ಪ್ರೀತಿ, ನಿನಗಾಗಿ ನಿನಗಾಗಿ ಪ್ರಾಣ ನೀಡುವೆ, ಕೊನೆವರೆಗೂ ಪ್ರೀತಿನ ಉಳಿಸಿಕೊಳ್ಳುವೆ. ಸೂರ್ಯ ಅವರು ನೈಸ್ ಅಂತ ಹೇಳ್ತಾ ಇದ್ದಾರೆ. ಅಕ್ಕ ಸೂಪರ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಸೂರ್ಯ ಅವರು ನೈಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ಸೋ ಮಚ್. ಸೂರ್ಯ, ಇವತ್ತು ಯಾವುದು ಗಿರಿಜಾ ಲೈವ್ ಸ್ಟಾರ್ಟ್ ಆಗಿದೆ ಅಲ್ಲ, ನನಗೆ ಬರಲಿಕ್ಕೆ ಆಗಲಿಲ್ವಾ? ನಾನು ಕೂಡ ಅದೇ ಟೈಮಲ್ಲಿ ಮಾಡೋದಲ್ಲ, ನೋಡಬೇಕು. ಬೇಗ ಎಂಡ್ ಆದರೆ ಬರ್ತೇನೆ ನಾನು ಮಾಡಿದರೆ. ಅವರು 4 ಗಂಟೆ ತನಕ ಇರ್ತಾರಲ್ಲ ಗಿರಿಜಾ ಸಿಸ್ಟರ್. ಗೊತ್ತಿಲ್ಲ ಅಕ್ಕ, ಹೋಗ್ಲಿಲ್ವಾ? ಓಕೆ ಓಕೆ ಓಕೆ. ನಾನು ಇಲ್ಲದ್ರೆ ಹೋಗಿ ಬರ್ತಾ ಇದ್ದೆ, ನನಗೆ ಇವತ್ತು ನೆನಪಿಲ್ಲವಾ. ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಅಲ್ಲ, ಅಷ್ಟಮಿದ್ದು ಗೌಜಿಯಲ್ಲಿ ನೆನಪಿಲ್ಲ ನನಗೆ, ಹೋಗಿಲ್ಲ. ಹೌದಾ? ನಿನ್ನ ನಿಜವಾದ ಹೆಸರೆಂತದ ಸೂರ್ಯ? ಸೂರ್ಯವಾದರ್ಶ ಯಾವ ಹೆಸರು ನಿಮ್ಮದು? ಅಲ್ಲ, 2 ಹೆಸರು ಕೂಡ ಉಂಟಾ? ಆದರ್ಶ ಸೂರ್ಯ, ಸೂರ್ಯ ಆದರ್ಶ. ಆದರ್ಶ ನನ್ನ ತಮ್ಮ. ಹೌದಾ? ಆದರ್ಶ ನಿನ್ನ ತಮ್ಮವಾ? ನೀನು ಸೂರ್ಯವಾ? ಹಾಗೆ. ನೈಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಊಟ ಆಯ್ತಾ ಸೂರ್ಯ? ಎಂತ ಸ್ಪೆಷಲ್ ಇವತ್ತು? ಊಟಕ್ಕೆಂತ ಸ್ಪೆಷಲ್? ನೀವು ನಾನ್ ವೆಜ್ ತಿಂತೀರಾ ಅಲ್ಲ ವೆಜ್ಜಾ? ಸೂಪರ್ ಸಪೋರ್ಟಲ್ಲಿದ್ದಾರೆ ಶಶಿಕಾಂತ್ ಅವರು. ಥ್ಯಾಂಕ್ ಯು. ಬರ್ಸ ಪೂ ಪೂಜೆ ನಾನು ಪಾತ್ಯನೆಲ್ಲ ಕೇಳು ಜಾನ್.
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಕ್ಕ ಬೆಳಿಗ್ಗೆ ಪುಲಾವ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ. ಮುಂದೆ ಒಂದು ಸಾರಿ ಕಣ್ಮುಂದೆ ಬಾರಿ ಕಣ್ಣ ತುಂಬ ನಿನ್ನನ್ನು ನಾ ತುಂಬಿಕೊಂಡಿರುವೆನು ನಿನ್ನಿಂದ ನನ್ನ ನಾ ಕಂಡುಕೊಂಡೆನು ಈ ಯಾರು ಕಾಣೆನು ನನ್ನೊಳ ನೀನು ಮುಂದೆ ಒಂದು ಸಾರಿ. पूरा 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 दूर पोएरा ಬರ್ಸತೆ ಬರ್ಸತ್ತು ಪೂರ ಪೋಯೆ ದೂರ ಮಕ ಮಾತೆಲ್ಲತ್ತೆ ಪ್ರೀತಿಸ್ನ ಲೈವ್ ಅದು ಬರ್ತೀನತೆ ಒಂದೇ ಒನಸ್ಪುರ ಉಳಿದು ಬರ್ತೀರಕ್ಕು ಮಂಚೆ ಯಾರು ಒಂತೆ ಪುಡ್ತು ಉಂಟುವೆ ಪಣ್ಣ ತೂಕ ಏರಲ್ಲ ಬರ್ಪೇರ ಅಂತ ಒಂತೆ ನಮಗೊಂತೆ ಒಂದು ಅವಳತ ಮಾರ್ರೆ ರಪ್ಪ ರಪ್ಪ WH ಅವಳತ ಗಡಿಗೆ ನಾನು 1 ಗಂಟೆ ಹೆಚ್ಚು ಒಂದು ನೆಜ್ಜಿ ಲೈವ್ಡು ಅಂಚೆಂಗೆ ಚಾಪಿಲ್ ನೆಜ್ಜಿ ಮಾರ್ರೆ ಯಾಕಿತ್ತೆ ನನ್ನ ಜೋಕುಲ್ ಬರ್ನಾಗ ಪಕ್ಕ ಎಂಡ್ ಮಲ್ಪೆ ನನ್ನ ಜೋಕುಲ್ ಬರ್ತೇಳೆ ಬರ್ತೀನಿ ಮತ್ತೆ 7 ಗಂಟೆ ಬರ್ಪೇರ ಅಂತ ಗೊತ್ತಿದ್ದು ಮಾರೆ ಈ ಚಂಡಿ ಪುಂಡಿ ಅದು ಈ ಬರ್ಸಲ್ ನಿನ್ನ ನೆನಪಲ್ಲಿ ನಾ ಕಳೆ ಹೋಗುವೆ ಅದು ಎಲ್ಲಿ ನಾನಿದ್ದರೂ ಮಾತಾಗಲಿ ಹಾಡಾಗಲಿ. ಕಟೀಲಿಗೆ ಕಾರಲ್ಲಿ ಹೋದ ನೀವು? ಹೌದೌದು ಕಾರಲ್ಲಿ ಹೋದದ್ದು. ಹೌದು ಗಾಡಿಯಲ್ಲಿ ಹೋದದ್ದು. ನೋಡಿದ್ರಾ? ನೋಡಿ ಬಂದ್ರಾ? ಕಾರಲ್ಲಿ ಹೋದದ್ದು. ನಾವಿಲ್ಲಿಂದ ಕಾರಲ್ಲಿ ಹೋಗ್ಬೇಕಾ ಇಲ್ಲದೆ ರಿಕ್ಷಾ ಮಾಡಿ ಹೋಗ್ಬೇಕು. ಹಾಗೆ ನನ್ನ ಹಸ್ಬೆಂಡ್ ಇದ್ದರೆ ಕಾರ್ ಅವರು ಬಿಡ್ತಾರಲ್ಲ ಡ್ರೈವಿಂಗ್ ಅವ್ರು ಮಾಡ್ತಾರೆ, ಹಾಗೆ ಹೋಗ್ತೇವೆ. ಇಲ್ಲದಿದ್ದರೆ ಅವರು ಡ್ಯೂಟಿಗೆ ಹೋದರೆ ನಾವು ರಿಕ್ಷಾದಲ್ಲಿ ಹೋಗ್ತೇವೆ. ಅದು ಅಪ್ಪನದು ಗಾಡಿ, ಅದರಲ್ಲಿ ಹೋಗೋದು. ಫ್ಯಾಮಿಲಿ ಹೋಗ್ತದಲ್ಲ ಹಾಗೆ. ಇಲ್ಲ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗೋದಾದ್ರೆ ಇಬ್ಬರು ಹೋಗೋದಾದ್ರೆ ಬೈಕಲ್ಲಿ ಹೋಗೋದು ನಾವು. ಬಸ್ ಹೇಳುವಾ? ಬಸ್ನಲ್ಲಿ ಹೋಗೋದು ಕಡಿಮೆಯಾ ನಿಖಿಲ್? ಬಸ್ನಲ್ಲಿ ನನಗೆ ಬಸ್ನಲ್ಲಿ ಆಗೋದಿಲ್ಲ. ಬಸ್ನಲ್ಲಿ ಕಡಿಮೆ ಹೋಗೋದು. ನಾನು ಒಬ್ಬೊಬ್ಬಳೇ ಹೋಗೋದಿಲ್ಲ, ಹೋದರೆ ಫ್ಯಾಮಿಲಿ ಒಟ್ಟಿಗೆ ಹೋಗೋದು. ಹಾಗೆ ಬಸ್ ಉಂಟು. ಬಸ್ ನಮ್ಮ ಇಲ್ಲಿ ಸಿಕ್ಕುವುದಿಲ್ಲ ಕಟೀಲ್ದು ಬಸ್ಸು. ಆಚೆ ಹೋಗ್ಬೇಕು, ನಡೆದುಕೊಂಡು ಹೋಗ್ಬೇಕು. ಒಂದು ಸ್ವಲ್ಪ ದೂರ ಉಂಟು, ಒಂದು 1/4 ಗಂಟೆ ನಡೆಯಬೇಕು, ಅಲ್ಲಿ ಸಿಗ್ತದೆ ಬಸ್ಸು ಕಟೀಲಿಗೆ ಹೋಗೋದು. ಈಚೆ ನಮ್ಮ ಕಡೆ ಸಿಕ್ಕುವುದಿಲ್ಲ ಕಟೀಲಿಗೆ ಹೋಗೋದು ಬಸ್. ಇಲ್ಲಿಂದ ಡೈರೆಕ್ಟ್ ಬಸ್ ಇಲ್ಲ ಕಟೀಲಿಗೆ. ಬಸ್ ಉಂಟು, ಬಸ್ಸಲ್ಲಿ ಹೋಗೋದಿಲ್ಲ, ಭಾರಿ ಕಡಿಮೆ. ಹೋದರೆ ಹಸ್ಬೆಂಡ್ನೊಟ್ಟಿಗೆ ಬೈಕಲ್ಲಿ, ಇಲ್ಲದಿದ್ದರೆ ಫ್ಯಾಮಿಲಿ ಹೋಗೋದಾದರೆ ಗಾಡಿ, ಅಪ್ಪನ ಗಾಡಿ ಉಂಟು, ಅದರಲ್ಲಿ ಹೋಗೋದು. ಬೆಳಿಗ್ಗೆ ಬಂದಿದ್ದೀಯಾ ನಿಖಿಲ್? ಲೈವಿಗೆ ಬಂದಿದ್ದೆ ಬೆಳಿಗ್ಗೆ, ಆದರೆ ಮ್ಯೂಟ್ ಇಟ್ಟಿದ್ದೇನೆ. ಮ್ಯೂಟಲ್ಲ, ಇದ್ರ ಫೇಸ್ ಲೈವ್ ಇರಲಿಲ್ಲ. ನಮ್ಮ ಈ ಕಡೆಯಿಂದ ಕಟೀಲಿಗೆ ಹೋಗುವ ಬಸ್ ಇಲ್ಲ, ಅದೇ ಕಷ್ಟ. ಸಂಜು ಮತ್ತು ಗೀತ ಸೇರಬೇಕು ಅಂತ ಬರೆದಾಗಿದೆ ನಾನು. ಸೇರಬೇಕು ಅಂತ ಬರೆದಾಗಿದೆ.
ಪದೇ ನಾ ಕಡೆ ಹೋಗುವೆ ಅದು ಎಲ್ಲಿಯೇ ನಾನಿದ್ದರೂ. ಇಲ್ಲ ಇಲ್ಲ, ನನಗೆ ಸ್ವಲ್ಪ ಹೆದರಿಕೆ ಜಾಸ್ತಿ. ನನಗೆ ಗೊತ್ತಿಲ್ಲವ, ಆ್ಯಕ್ಟಿವ್ ಗೊತ್ತಿಲ್ಲ. ಗೊತ್ತಿದ್ರೆ ಗಾಡಿ ಉಂಟು ಹೋಗ್ಬೋದು, ಅಪ್ಪನ ಗಾಡಿ ಉಂಟು ಆ್ಯಕ್ಟಿವಾ, ಅದರಲ್ಲೆಲ್ಲ ಹೋಗ್ಬೋದು. ನನಗೆ ಗೊತ್ತಿಲ್ಲ, ಗಾಡಿ ಬಿಡಲಿಕ್ಕೆ ಗೊತ್ತಿಲ್ಲ ನನಗೆ ಸ್ವಲ್ಪ ಹೆದರಿಕೆ ಜಾಸ್ತಿ. ಹಾಗೆ ನಾನು ಕಲೀಲಿಕ್ಕೆ ಹೋಗಲೇ ಇಲ್ಲ ಅದರದ್ದು. ನಮ್ಮ ಕಡೆ ಒಬ್ಬರ ಅಕ್ಕ ಇದ್ದರು, ಅವರು ಇದು ಆ್ಯಕ್ಟಿವಾ ಕಲಿತು ಒಮ್ಮೆ ಬಿದ್ದಿದ್ರು. ಅದರ ನಂತರ ನನಗೆ ಸ್ವಲ್ಪ ಹೆದರಿಕೆ ಅದರ ಬಗ್ಗೆ. ಅದಕ್ಕೆ ನಾನು ಆ್ಯಕ್ಟಿವಾ ಕೂಡ ಗೊತ್ತಿಲ್ಲ, ಗಾಡಿ ಕೂಡ ಗೊತ್ತಿಲ್ಲ. ನಾನು ಸ್ವಲ್ಪ ದೂರವೇ, ಹಸ್ಬೆಂಡ್ ಕರ್ಕೊಂಡು ಹೋಗ್ತಾರಲ್ಲ ಆಗ ಹೋಗೋದು. ಹಾಗೆ ನೀವು ರೈಲು ಬಿಡೋದು ಅಂದರೆ ಶಶಿಕಾಂತ್, ನಾನು ರೈಲೇ ಬಿಡ್ತೀನಿ. ಅದೇ ಅವು 5 ಮಲ ಬಂಗದ ಕೆಲಸ ರೈಲು ಬಿಡ್ತೀರ. ಓಕೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಪೋಡಿಗೆ ಪೋಡ ಓಲ ಕಲ್ಪುಳೆ ಆಡೆ ಪೋಡಿಗೆ ನೀಡು ಓಡೆ ಕಲ್ಪುನಿ ನಾನು ಅವೇ ಬಂಗ ಹಾಕಿ ನನ್ನ ರೈಲೇ ಬಿಡೋಡು ಹಾಪುಣೆ ನಾನು. ಓಕೆ ಅಂತ ಹೇಳ್ತಾ ಇದ್ದಾರೆ ನಿಖಿಲ್ ಅವರು. ಬೋರಿಂಗ್ ಜನ ಏರ್ಲೆಜ್ಜಿದ ಲೈವ್ ಬೋರಿಂಗ್. ಅದೇ ಮಸ್ತ್ ಬೋರ್ ಲೈವ್ ಜನ ಇದ್ದಿದ್ದು. ನನ್ನ ಅಪ್ಪಗೆ ಒಂಜಿ ವಾರ ಒಂಜಿ ಜನದ ರಾಶಿ ಇತ್ತು ಮಾರ್ರೆ. ಇದಕ್ಕೆ ಜನನೇ ಇದ್ದು ದಾದಾಪುಣ ಗೊತ್ತಿದ್ಯಲ್ಲ ಲೈವ್ಗೆ, ನನ್ನ ಚಾನಲ್ಗೆ ದಾದಾಪುಣ ಅಂದ್ರೆ ಎಂಕೆ ಗೊತ್ತಾಗ್ಬಿಟ್ಟು ಜನನೇ ಇದ್ದು. ಶಶಿಕಾಂತ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಶಶಿಕಾಂತ್ ಬ್ರೋ, ಥ್ಯಾಂಕ್ ಯು. ನೀ ಅಷ್ಟೇ ಬಿದ ಒನ ಸಿನಿಯಾ ಶಶಿಕಾಂತ್ ಬ್ರೋ ನಿಕ್ಲೇಗ ಅಷ್ಟೇ ಬಿದ ಒನ ಸಿನಿಯಾ. ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಕೋಡೆ ಕ್ಲಸ್ಟರ್ಸಿಸ್ನ ಲೈವ್ ಇತ್ತಲ್ಲಿ ಬೈಜಾರ ಶಶಿಕಾಂತ್ ಬ್ರೋ. ಕೋಡೆ ಕ್ಲಸ್ಟರ್ಸಿಸ್ ಲೈವ್ ಮಲ್ತಿತ್ತೇನೆ. ಇನಿ ಏತೋದಿನ ಬಗ್ಗೆ ಇನಿ ಒಂಜಿ 16 ಲೈಕ್ ಕಾಣೆ ಬೈದಿತ್ತೆ. ಕಾಣೆ ಜಾಜಿ ಲೈಕ್ ದಿಕ್ಕಿದೆ ನೀರು ಬನ್ನಾಗ ಬರ್ಸವ ತೊಂದೆ ಬರ್ಪಾರ ಅಂದಿಯೇ ದಾದ ಮಲ್ಪಣ ಎಂಕಲ ಬರ್ಸಗಲ ಭಾರಿ ನಂಟು. ನಿಂಗೆ ಭಯಂಕರ ನಂಟು ಬರ್ಸಗಲ ಎಂಕಲ. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ. ನನ್ನ ಒಂಜಿ ವಾರ ಎಂಚರಿಗೆ ಬರ್ಸನಿಗೆ ಒಂಜಿ ವಾರ ನಾನು ಸ್ಟಾರ್ಟ್ ಅನ್ನು ಕೂಡ ಬರ್ಸ ಮಗ ಅಷ್ಟೇ ಬಿದಪ್ಪಗ ಬರ್ಸ ಉಪ್ಪುಳದೆ. ಈ ಮೊಸಳಿಗೆ ದಪ್ಪಗ ಬರ್ಸ ಉಪ್ಪುಳಿ ಕರಪುರ ಕಟ್ಟು ನೆಡ್ಡೆ ನೀರು ಹಾಕೊಂಡು ಮಾತ್ರ ಬರ್ಸಾಡು. ಮೂಡೆ ಬೈಯಾಗ ನಿಗಳೆ ಬೈಯಾಗ ಎಂಕಲ್ಲ ಕಾಂಡೇನೆ ಮಲ್ದೇರು ಮೂಳೆ ನಿಗಳೆ ಅಂತ ಕೊರ್ರೆ ಇತ್ತನು ಬೇತೆ ಪಪ್ಪನ ಫ್ರೆಂಡ್ನಾಗ್ಲೆ ಪಾಯಸ ಎಲ್ಲ ಮೂಡೆಲ್ಲ ಅಂಚ ಕಾಂಡೇನೆ ಆತನು ಮೂಡೆ ಈತ ಬೈಯಾಗ ನನ್ನದಾದ ಗೊತ್ತುಂಡೆ ದಾಲ ಮಲ್ಪುಜ ಬೈಯಾಗೊಂದು ಪೂರ ಕಜಿಪ್ಪುಂಡತೆ ಒಂದು 5 ಬಗೆ 7 ಬಗೆ ಕಜಿಪ್ ಮಲ್ದತೆ. ಅವೇನು ಪೂರ ಮಿಕ್ಸ್ ಒಟ್ಟಿಗೆ ಪಾಡ್ದು ಮೂಡೆ ದೊಡ್ಡ ತಿಂತೀನಿ ಮಗ ಪೇರು ಕೊಡ್ತೀನಕ್ಲೆ ಪೇರು ಅಂಚ ಮೂಡೆ ದಟ್ಟು ಪೇರು ಕೊಡ್ತೀನಕ್ಲೆ ಪೇರು ಕಜಿಪ್ ಕೊಡ್ತೀನಕ್ಕೆ ಅವು ವೆಜ್ ಮಕ್ಕ ಇನಿದಲ್ಲ ನಮ್ಮ ನಾನ್ ವೆಜ್ ಮಲ್ಪೇರೆ ಇಜ್ಜತೆ ಅಂತೇಳಿ ಶುಕ್ರವಾರ ಅಲ್ಲ ನಾನ್ ವೆಜ್ ಲೆಜ್ಜಿ ಮಕ್ಕ ಎಲ್ಲೇ ದಾದೇಶ್ ಮೂಡೆ ಬೈಯದು ಮೂಡೆ ಬೈಯದು
ಅಂದು ಅಂದನು ಬಕ ಮೂಡೆ ಕಾಲೇನೆ ಉಂಟ ನನ್ನ ಮೂಡೆನೆ ತಿಂದ್ರೆ ಅತೆ ಮೂಡೆ ಕಾಲೇನೆ ಉಂಟ ನನಗೆ ಏಳದ ಆದಕ್ಕೆಲ್ಲ ತಿಂದದ ಕಾಣೆಗ್ಲೆ ಮೂಡೆನೆ ಬಂತೇನೆ ನಾನು ಅಡೆ ಎಂಕ್ ದೋಸೆ ಉಪುರ ಮಲ್ಪೊಡೆ ಅಪ್ಪ ಶಾಲೆಗೆ ಸೋಮವಾರ ಶಾಲೆ ಎಲ್ಲೆಲ್ಲ ರಜೆ ಶಾಲೆಗೆ ಲೆಕ್ಕಡ ಕೃಷ್ಣ ಜನ್ಮಾಷ್ಟಮಿ ನನಗೆ ರಜೆ ಇಜ್ಜಿ ಶಾಲೆಗೆ ಆಯ್ತಾ ಮನದಂಡ ಆದೇಶಿಗೆ ರಜೆ ಕೊಡ್ತೀನಿ ಕೆಲವು ಟ್ವೆಂಟಿ ಆಂಡ್ ಏರ್ ಬತ್ತೇರು 20 ತೋಚಿರು 20 ಲೈಕ್ ಆಂಡ್ ಡ್ರೀಮ್ ಬಾಯ್ ಬಂದರು. ಹಾಯ್ ಡ್ರೀಮ್ ಬಾಯ್, ವೆಲ್ಕಮ್. ಚೆಂದೊಳ್ಳಿ ಚೆಲುವೆ, ಓಲುಳ್ಳಿ ಚೆಲುವೆ, ಚೆಲುವೆ ಚಿಮ್ಮುಳು ಚೆಲುವೆಯ ಅಂದದ ಮೊಗಕ್ಕೆ ಕಣ್ಣೇ ಭೂಷಣ, ನನೆಯುತ್ತ ಬಾಳುವ ಮನೆಗೆ ಹೆಣ್ಣೇ ಭೂಷಣ, ಸುಖ ಸಂಸಾರಕ್ಕೆ ಎಂದು ಆಸತಿಯೇ ಕಾರಣ. ಇರೇನು ಕಾಪುನಿ, ಎಂಚಿನ ಕಾಪುನಿ, ಮೀನನ್ನು ಹಿಡಿಯಲು ಹೋಗುವ. ಎಲ್ಲಿಗೆಯಾ ನಿಖಿಲ್ ಬ್ರೋ, ಎಲ್ಲಿ ಮೀನು ಹಿಡಿಯುತ್ತಾರೆ? ಅಲ್ಲಿ ಇಂದು ಚೆಲುವೆ ಹತ್ತು ಬಾರಿ ತಿಳಿಕಲ. ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ. ಸಿಂಪಲ್ ಒಂಜಿ ಚೆಲುವೆ ಬನ್ನಿ, ಹೆಂಗೆ ಕೆಲವು ಪದ್ಯ ನೆನೆ ಬರ್ಕೊಂಡು ಮಾರ್ರೆ. ಚೆಲುವಿನಲ್ಲಿ ಸಾಟಿ ಇಲ್ಲ ಯಾವ ರತಿಯೋ, ತುಟಿಯು ನಗೆ ಬೀರಿದಾಗ ಪ್ರೇಮ ಶ್ರುತಿಯೋ. ಚೆಲುವೆ ಒಂಜಿ ಬರ್ಡ್ ಏತ್ ಪೂರ ಪದ್ಯ ಮಲ್ಪಡಿ ಗೊತ್ತಂಡೆ. ಡ್ರೀಮ್ ಬಾಯ್ ಯಾವುದು ಸ್ಪೆಷಲ್ ಇನಿ ಇಂಡಿಪೆಂಡೆನ್ಸ್ ಡೇಗೆ? ಡ್ರೀಮ್ ಬಾಯ್ ಅವರಿಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಮತ್ತು ಹ್ಯಾಪಿ ಜನ್ಮಾಷ್ಟಮಿ. ನಾರೇ ನೀನು ಚೆಲುವೆ ಅವು ದುಂಬು ಪಂಪಿನ ಪದ್ಯ ಅವು ಅಂಚಪುರ ಪಂಡ್ರೆಯಲ್ಲಿ ಹೌದು ಮಂಚಿನದೆ ಪಂಪಿನ ಪದ್ಯ. ಆ ಪದ್ಯಾಗ ಯಾನ್ ಪನ್ಪು ಜಂಚ ಯಾನ್ ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ. ಟಾಂಕಿ ಓಲುಂಡು, ಟಾಂಕಿ ಉಂಡವಳು ಮಂಗಳೂರು ಬೀಚ್. ಮಂಗಳೂರು ಬೀಚಲ್ಲಿ ಮೀನು ಹಿಡಿಲಿಕ್ಕೆ ಹೋಗೋದಾ? ಮೀನು ಬರ್ತದೆ ಅಲ್ಲ ಮಂಗಳೂರು ಬೀಚ್ನಲ್ಲಿ, ಮೀನು ಬರ್ತದೆಯಾ? ಹೌದು, ನಾವಿವತ್ತು ಹೋಗಲಿಲ್ಲ, ಮೊನ್ನೆ ಹೋಗಿದ್ದಾರೆ ಹಸ್ಬೆಂಡ್. ಮೊನ್ನೆ ಹೋಗಿ ಬೂತಾಯಿ ತಂದಿದ್ರು, ಬೂತಾಯಿ. ಇನಿ ಅಷ್ಟೇಮಿದೆ, ಈಗಲೇ ಅಷ್ಟೇಮಿದೆ ವನಸ್ಸಿಯೇ. ಡ್ರೀಮ್ ಬಾಯ್ ಕಜಿ ಪುಂಜಿ ಆಜಿ 7 ಬಗೆ ಪಾಯಸ ಪುರ ಸೇರಿದ 7 ಬಗೆ ಎತ್ತು. ಮಂಗಳೂರು ಬೀಚ್ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗನಾನಮ್ಮ ದೂರವ ತೀರವ ಸೇರುವುದೊಂದೇ ಬಾಳಿನ ಗುರಿಯಮ್ಮ. ಇನಿ ಅತ್ತೆ ಎಲ್ಲೇ ಅತ್ತೆ ಅಷ್ಟೇ ಎಂಗ್ಲಿಗೆ ಇನಿಯೇ ಎಂಗ್ಲಿಗೆ ಮುಲ್ಪ ಪೂರ ಎಂಗಲ ಊರು ಪೂರ ಇನಿಯೇ ಅಷ್ಟೇ ಮನಸ್ಸು. ಎಂಗ್ಲಿಗೆ ಎಲ್ಲದ ಆದೇಶಿ ಎಲ್ಲೇ ಕೋರಿ ಮಲ್ಪುನಿ ಮುಲ್ಪ ಎಲ್ಲೇ ಮನ್ಪುನಿ ಅಷ್ಟೇ. ಅಂದಂದು ಎಂಗಲ್ಲ ಅಜ್ಜಿಲ್ಲಡು ಉಂಡತೆ ಎಲ್ಲೇ ಮಧ್ಯಾಹ್ನ ಒನಸ್ಸು ಅಷ್ಟೇ ಮಿದ ಬೈಯಡು. ಇನಿ ಪೂರ ಉಪವಾಸ, ಇನಿ ಉಪವಾಸ ಅದು ರಾತ್ರಿ 12 ಗಂಟೆ ಪೂಜೆ ಆಯ್ಬಕ್ಕ ಒನಸು ಉಂಪಿನ ಅಕುಲು ಪೂರ. ಅವು ಎಂಚಿನ ಸೇಮೆದಡ್ಡೆ ಪೇರು ಅಂಚೆ ತಿನ್ಪಿನಿ ಬಕ್ಕ ಎಲ್ಲೇ ಅಕ್ಲೆಗೊಂದು ಮಧ್ಯಾಹ್ನ ಒನಸ್ಸು ತರಕಾರಿ ಈ ತೆಂಗುಲಿಂತ ಇನಿ ಬೇತ್ ಬಗೆ ಮಲ್ದ ಅವು ಎಲ್ಲ ಅಕ್ಲೆ ಅಜ್ಜಿಲ್ಲಾಡು ಅಂಚ ಒಂಜಿ ಕಡೆಗೆ ಒಂಜಿ ಲೆಕ್ಕ. ಈರೊಂಜಿ ರಡ್ಡು ಲೈಕ್ ಕೊರ್ಲೆ ಇಂಕ್ ಪೋಯರೆ ಉಂಡ ಒಡೆ ಉಂಡು ಒಡೆ ಪೋಯರನು ಒಡೇಲ ಪೋಯರೆಜ್ಜಿ ಒಡೆ ಪೋಪಿನಿ ಬರ್ಸ ಮತ್ತೊಂದು ಒಡೆ ಪೋಪಿನಿ ಜೋಕುಲ ಕ್ರಿಕೆಟ್ ಕೊಬ್ಬರೆ ಪೋತ ಗ್ರೌಂಡು
ಇಲ್ಲಿ ಮ್ಯಾಚ್ ಉಂಡು ಮುಲ್ಪದ ಒಂಜಿ ಎಂತ ತಕಲ ಕ್ಲಬ್ ತಕಲ ಮ್ಯಾಚ್ ವರ್ಷ ವರ್ಷ ಒಪ್ಕೊಂಡು ಅಂಚ ಜೆರ್ಸಿ ಪೂರ ಕೊಟ್ಪೇರು ಜೋಕುಲೆಗ್ಲ ಪೋತೇರು ಜೋಕುಲು ಪಾಡೊಂದು ಪೋತೇರು ಬಲೆ ಪಂಡ ಬರ್ಪುಜೇರು ಬಸ್ ಆಗಿತ್ತೆ ಇಡೇ ಬತ್ತು ನಿಂಗೆ ಮೂಲ ಉಂತದ ಇಪ್ಪತ್ತ ಪೋಚಿಂದು ಐಕ್ ಬರ್ರೇನೆ ಬರ್ಪುಜೇರು ಒನಸ್ಲು ಉಂಡು ಅವಳು ಪೂರ ಗಂಜಿ ಚಟ್ನಿ ಒನಸ್ಲು ಉಂಡು ನೀರು ಭಾಳತಿರು ಉಪವಾಸ ದೀದಿತ್ತು ಲೆಕ್ಕ ತೋರಿಸ್ತಾರೆ ಯಾನ್ ದಿತ್ತುಜಿ ಯಾನು ಉಪವಾಸ ಬರ್ತುಜಿ ಡ್ರೀಮ್ ಬಾಯ್ ಯಾನು ಉಪವಾಸ ಬರ್ತುಜಿ ಯಾನ್ ಪದ ಯಾನು ಅಜ್ಜಿಲ್ಲಡ್ ಬನ್ನಿ ಮಾರ್ರೆ ಅಜ್ಜಿಲ್ಲಡ್ ಬನ್ನಿ ಯಾನು ಜೆರ್ಸಿ ಪೆತ್ತ ಕೊಡ್ಪೇರ ಅಯ್ಯೋ ಜೆರ್ಸಿ ಪೆತ್ತತ್ತು ಮಾರೆ ಅಂಗಿ ಒಂದೆತ್ತ ಕ್ರಿಕೆಟ್ದ ಜೆರ್ಸಿ ಕೊಟ್ಟು ಬನ್ನಿ ಪೆತ್ತತ್ತು ಮನಶ್ರೀ ಅವರು ಬಂದರೆ ಹಾಯ್ ಮನಶ್ರೀ ಅವರು ವೆಲ್ಕಮ್ ಊಟ ಆಯ್ತಾ ಮನಶ್ರೀ ಅವರೇ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಮತ್ತು ಹ್ಯಾಪಿ ಜನ್ಮಾಷ್ಟಮಿ ಉಡುಪಿ ಸಿಸ್ ವೆಲ್ಕಮ್ ಉಡುಪಿ ಸಿಸ್ ಮನಸಾಂಡ ಉಡುಪಿ ಸಿಸ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹ್ಯಾಪಿ ಜನ್ಮಾಷ್ಟಮಿ ಶಶಿಕಾಂತ್ ತಿಳ್ತೋಗಲಿ ದಾದಿ ಶಶಿಕಾಂತ್ ಅಂದಿ ಯಾರು ಡ್ರೀಮ್ ಬಾಯ್ಕ್ ಏನು ತೊಳಗೆ ಜರ್ಸಿ ಕೊಡ್ತೇರ ನಾವು ಪೆತ್ತ ಕೊಡ್ತೇರ ಲೈಕ್ ಕೊಡ್ತೆ ನಿಂದೇರು ಮನಸ ಆತಿಜಿ ದಾಂಡೆ ಉಡುಪಿಸಿಸ್ ಲೇಟ್ ಮನಸ ಆಂಡೆ ಮನಶ್ರೀ ಇರ್ನಾಂಡೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೋ ಥ್ಯಾಂಕ್ ಯು ಸಿಂಪಲ್ ಬಾಯ್ ಥ್ಯಾಂಕ್ ಯು ಸೇಮ್ ಟು ಯು ಒಂದು ಮಿಸ್ಟೇಕ್ ಬರೀತಿನ ಬ್ರಷ್ ವಾಶ್ ಮಾಡ್ದು ಬರ್ತೇಸಿ ಜಸ್ಟ್ ನೀ ಉಡುಪಿಸಿಸ್ ಬರ್ಸ ನಿಕಲ್ನಲ್ಪ ಹೆಂಗಲ್ಪ ಡ್ರೆಸ್ ವಾಶ್ ಮಾಡ್ದಿನ ನುಂಗುಜಿ ಮಾರ್ರೆ ಸೇಮ್ ಟು ಯು ಥ್ಯಾಂಕ್ ಯು ಮನಶ್ರೀ ಥ್ಯಾಂಕ್ ಯು ಲೈಕ್ ಕೊಡಿದ್ರೆ ಲೈಕ್ ಕೊಡಿ ಆಯಿತಾ ಸರಿ ಓದುಲೆ ಅವು ಗೊತ್ತಾಣ ಅಂಚೆ ಓದರೆ ಬಲ್ಲಿ ಅವು ನಿಂಗೆ ಗೊತ್ತಾಣ ಏನಪ್ಪ ಒಂದು ಮಿಸ್ಸಿಂಗ್ ಆಡಂದೆಣ್ಣೆ ನೀರು ಬರೇನಾಗ ಯಾನ್ ಪ್ರೀತಿಸಿಸ್ನ ಲೈವ್ ತೂವೊಂದು ಕುಲ್ಲಿನಿ ಹಾಂ ಅಂಚೆ ಒರಿದು ಪೋಯಿನಿ ಬೇಲೆ ಅತೆ ಬಕ್ಕೊಂಡತೆ ಏನ ಲೈವ್ ಫೋನ್ಡತೆ ನಮಕ್ ಟೈಮ್ ಪೊಪ್ಪಿನೇ ಗೊತ್ತಾಪುಜಿಯೇ ಮೆಸೇಜ್ ಮಲ್ತಿದ್ದು ಮಸ್ತ್ ಜನ ಎತ್ತನ ಪಾತೆರ್ದುಂಡತೆ ಗೊತ್ತೇ ಆಪುಜಿ ಎಂಕಲಂಚೆನೆ ಯಾರು ಬಕ್ಕ ದಾಲ ಗ್ಯಾಸಿನ ಕಜಿಪುರ ಮಲ್ಪರೆ ದೀದಿದ್ರು ಅಲ್ಪನೆ ಕುಲು ಉಂಡು ಇದ್ರ ನೆನಪುಜಿ ನಮಕ್ ಅಂಚಾಮು ಅಲ್ಪನೆ ಕುಲು ಒಂದು ಅಲ್ಪನೆ ಬರಿಟು ಮೆಸೇಜ್ ಟೈಪ್ ಮಲ್ಪುಡು ಬರ್ಸ ಉಂಡು ಕೆಜಿಗೆ ಸಾರ ಬೋಡ ಬರ್ಸ ಎಂಗ್ಲಿಗೆ ಬೈದಿನ ಜಾಸ್ತಿ ಆತನಿತ್ತೆ ಬರ್ಸ ಮುಲ್ಪಲ ಫುಲ್ಲು ಫ್ಯಾನ್ ಅಡಿಟು ಪಾಡು ಡ್ರೆಸ್ ಪೂರ ಅಂದು ಎಂಕುಲ್ ಅಂಚೆನಿ ಫ್ಯಾನ್ ಅಡಿಟೆ ಪಾಡ್ನು ಡ್ರೆಸ್ ಪೂರ ಬಕ್ಕದಾದ ಮನ್ಪುಣಿ ಇಂಚಿನ ಸರಾಗ ಬರ್ಸೈತನ ಚೂಲ ದೊಂಬಿಜ್ರ ಒಡೆ ನುಂಗುನ್ ಕುಂಟು ಪುರ ಅಂದಂದು ಫ್ಯಾನ್ ಅಡಿಟ್ ಪಾಡ್ನು ಬರ್ಸ ಉಂಡು ಕೆಜಿಗೆ ಒಂದು ಸಾರಕ್ಕೆ ಬೋಡ ಬರ್ಚಿ ಬರ್ಸ ಎಂಗ್ಲೇ ಬರ್ಚಿಗೆ ಎಂಗುಲ್ ಕಾಸು ಕೊಡ್ದು ಬರ್ಸದೆ ತೊನಿಜ ಯಾನು ಮೂಲು ಲೈವ್ಗೆ ಬತ್ತು ಕುಲ್ನೆಪ್ಪಗನೆ ಬರ್ಸ ಸ್ಟಾರ್ಟ್ ಹಾಕೊಂಡು ಗೊತ್ತುಂಡೆ ಸಿಂಪಲ್ ಬಾಯ್ ಶಶಿ ಬ್ರೋ ನಮಸ್ತೆ ಪನೊಂದಿಲ್ಲ ನಮಗೆ ಮಳೆ ಇದೆ ಹೊರಗಡೆ ಹೋಗೋಕ್ಕೆ ತೊಂದರೆ ಆಗಿದೆ ಹೌದು ಮನಶ್ರೀ ನಮಗೆ ಕೂಡ ಹಾಗೆ ಮಳೆ ಇದೆ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗೆ ಆಗಿದೆ ಉಡುಪಿ ಸಿಸ್ ಪುದರ್ದ ಅದೇ ಉಡುಪಿ ಸಿಸ್ನ ಬುಧರ ಅನು ಆರಂಭದರ ಎಂಕುಲ್ಪುರ ಉಡುಪಿ ಸಿಸ್ ಯಾನ್ ಬಕ್ಕ ಉಡುಪಿ ಸಿಸ್ ಬಕ್ಕ ಗುರುಶೆಟ್ಟಿ 3 ಜನ ಎಂಕ್ಲೆ ಒಂದೇ ಲೈವ್ ಉಡ್ತಿಕ್ಕಿದ್ದೀನಿ ಎಂಕುಲು ಅದೇ ಡಿಸೋಜ ಸಿಸ್ನ ಲೈವ್ ಉಡ್ತಿಕ್ಕಿದ್ದೀನಿ ಎಂಕುಲು 3 ಜನ ಒಟ್ಟಿಗೆ ಅಪ್ಪಗರ್ದಿಂಚ ಎಂಕುಲು ಪಾತೇರು ಅದೇ ಉಡುಪಿ ಸಿಸ್ ಅವಳು ಎಂಗುಲು ಪರಿಚಯ ಎಂಗುಲು ಅನುಷಾಗೆ ಪಣನುಲೇರಿ ಈರು ಕುಲ್ಲುನಗಳಿಗೆ ಸರಿ ಇಜ್ಜಿ ಇದಾದ ಗೊತ್ತಿಲ್ಲ ಸಿಂಪಲ್ ಬೈ ಕುಲ್ಲುನಗಳಿಗೆ ಸರಿ ಉಂಡು ದಾಯಪಲ್ನೆ ಬರ್ಸ ಬರ್ಪು ಕೆಲವೇರು ಬರ್ಸ ಬೋರ್ಡ್ ಬಣ್ಣಲ್ಲ ಬರ್ಪುಜಿ ಯಾನ್ ಬತ್ತಿ ಕುಡ್ಲೆ ಬರ್ಸ ಬರ್ಪು ಡ್ರೀಮ್ ಬಾಯ್ ನಮಸ್ತೆ ಅವನದಲ್ಲೇರು ಯಾನ್ ಕುಲ್ಲುನಗಳಿಗೆ ನೋಡೋದಿಲ್ಲ ವ್ಯೂಸ್ ಬರ್ಪುಜಿ ಕಮ್ಮಿ ಬಂಡು ವೆಚ್ಚ ಅಂದು ಸಿಸ್ ಬರೋದಿಲ್ಲೇರು ಅಂದು ಅದೇ ಅವೊಂಜಿಂಕ್ರೇನೇ ಪುಂಡು ನಮ್ಮ ಡಿಸೋಜ ಸಿಸ್ನ ಲೈವ್ ಮಾತಾ ತಿಕ್ಕಿದ್ದೀನಿ 3 ಜನ ಅಪ್ಪಗೆ ಆನಿದಿನ ಏಚ್ ಪಾತೆ ಇದ್ದತ್ತಿಲ್ಲಮ್ಮ ಗುರುಶೆಟ್ಲ ಅಂಚಿನ ಮಸ್ತ್ ಮಕ್ಕಳು ಬರ್ತೀರಿ ಡಿಸೋಜ ಸಿಸ್ನ ಉನ್ನಾಡತಿ ಮೋನೋ ಆಡತಿ ಚಾನಲ್ ನನ್ನ ಚಾನಲ್ ಮೋನೋ ಉಂಡು ಇತ್ತೆ ಅಪರೂಪ ಬರ ಲೈವ್ ಮಲ್ಪಿರಾರು ಬರ್ಸ ಪೋಡು ಬರ್ಸದೊಟ್ಟಿಗೆ ಈ ಪೊಂಜು ಬೊಡ್ ಬರ್ಸದೊಟ್ಟಿಗೆ ಈ ಪೊಂಜು ಬೊಡ್ಚಿಂಜಿ ಯಾನ್ ಬರ್ಸದೊಟ್ಟು ಪೋಪುಜಿ ಸಿಂಪಲ್ ಬಾಯ್ ಸ್ಟಿಕ್ಕರ್ ಆಯ್ಕೊಂಡು ಶೋಕುಂಡೆ ಅವು ದಾಳಿ ಗೊತ್ತನೆ ಆಯ್ಕು ಒಂಜಿ 4 ಸ್ಟಿಕ್ಕರ್ ಬರ್ಪುಂಡಿ ಆಯ್ತು 4 ಸ್ಟಿಕ್ಕರ್ಗೆ 30 ರೂಪಾಯಿ ನೋಡಿ ಕಂದಿನಿಬೋದು ಅವು ಅಂಟಿಂಚಿ ಮಾರ್ರೆ ಆತು ಅಂಟಿಂಚಿ ಅವೇ ಬಂಗ ಆಪಿ
ಎಂಕ್ ಇಂಚಿನೇ ಸ್ಟಿಕ್ಕರ್ ಪೂರ ಮಸ್ತ್ ಇಷ್ಟ. ನಾಡ್ದು ಕನ್ಫ್ಯೂಮ್ ಮಾಡಿದೆ ಬರ್ಪಿನೇ ಇಜ್ಜಿ ಇಂಚಿದ ಸ್ಟಿಕ್ಕರ್ ಗೊತ್ತುಂಡೆ ಎಂಕ್ ಎಲ್ಲೆಲ್ಲಿ ಸ್ಟಿಕ್ಕರ್ ಎಂಕ್ ತೋಜ್ಜಿ ನಾನು ಮಲ ಮಲ್ಲ ನೆರ್ದಿಲ ಮಲ್ಲ ಇತ್ತಿನ ದೀಪೆ ಅಪ್ಪಗೊಂದ್ಸಲ ಒಂಜಿ ಸಲ ಹೆಂಗೆ ಕೊಡತೆ ಇಂಚ ಗೆಜ್ಜೆ ಬರ್ತದೆ ಇದೇ ಮಲ್ಲ ನೆಟ್ ಗೆಜ್ಜೆ ಲಕ ಬರ್ತದೆ ಸ್ಟಿಕ್ಕರ್ ತೆಗೆದಿತ್ತೇನೆ ಅವು ಸ್ಟಿಕ್ಕರ್ ಇದ್ದ ಮುಟ್ಟೆಲ್ಲ ತಿಕ್ಕಿಜ್ಜೆ ಹೆಂಗೆ ಅವು 28 ರೂಪಾಯಿಗೆ ರಡ್ಡು ಅವು ಸ್ಟಿಕ್ಕರ್ ಅವು ಇದ ಮುಟ್ಟೆಲ್ಲ ಓಲ್ಲ ತಿಕ್ಕುಜಿ ಅವು ಸ್ಟಿಕ್ಕರ್ ಲೈಕ್ ಕೊಟ್ಟಿದ್ದೇನೆ. ಥ್ಯಾಂಕ್ ಯು ಮನಶ್ರೀ, ಥ್ಯಾಂಕ್ ಯು ಸೋ ಮಚ್. ಮನಶ್ರೀ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಮನಶ್ರೀ, ಥ್ಯಾಂಕ್ ಯು. ಮನಶ್ರೀ ಊಟ ಆಯಿತಾ? ಎಂತ ಸ್ಪೆಷಲ್ ಇವತ್ತು? ಗಳಿಗೆ ಜೋರೆ ಬರ್ಸ ಜೋರೆ ಅವನು ಮಾರೆ. ನಾನು ದೀಪನ ಸ್ಟಿಕ್ಕರ್ ಎಂಟು ಮಾತ್ರ ತೋರಿಸಿನ ಎಲ್ಲಿಯ ದೀಪಿನ ಇದು ಎಲ್ಲಿಯ ದೀಪಿನದೆ ಕೆಲವರಿಗೆ ಈತು ಮಲ್ಲ ಇಷ್ಟನೇ ಆಪದು ಸ್ಟಿಕ್ಕರ್ ಎಲ್ಲಿಯ ದೀಪಿನ ಎಂಕದಾರು ಹೋದ್ರೆ ಎಂಟು ಸ್ಟಿಕ್ಕರ್ ಮಲ್ಲ ಅವರು ಯಾನು ಅಮ್ಮ ದೀಪೆ ಈತು ಮಲ್ಲ ಸ್ಟಿಕ್ಕರ್ ಅವು ರೆಡ್ ಕಲರ್ದ ಬರ್ಪಣದು ಮೆರೂನ್ ಕಲರ್ ಹೊರವರು ಅವೇ ದೀಪೆ ಅಬ್ಬಾ ಇಲ್ಲಿ ತೋರುಂಡ ಎಜ್ಜಿ ಇಲ್ಲಿ ತೋರು ಇನ್ನೊಂದು ಸೀಟ್ ಅದೇ ಸೀಟ್ ಇಲ್ಲ ತೋರು ಸೀಟ್ ಉಂಟು ಸೀಟ್ ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ಅವನು ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ನಗುತ್ತಲೀ ಅದಷ್ಟೇ ಬರೋ ಅಂದು ಇನ್ನ ಫೇಸಿಗೆ ಹಿಂಗೆ ಲೈಕ್ ತೋಜುನು ಅನ್ನಂದು ಐಕೆ ಹಿಂಗೆ ಎಲ್ಲೇ ದಿನಗಳದೆ ರಾಧನಾದೀತಿ ಚಾಪು ಇವನ ಮಾಲಶ್ರೀ ತುಳಿಲೆಕ್ಕ ಹಾಕ್ಕೊಂಡು ಎಂಚಿರೆ ಮಾಲಶ್ರೀ ನಮ್ಮಂದು ಮಾಲಶ್ರೀ ಅಂತ ಪೊರ್ಲುಳ್ಳಾರ. ಓ ಕ್ಯಾರೆಟ್ ಅಲ್ವಾ ನನ್ನ ಫೇವ್ರೇಟ್ ಕ್ಯಾರೆಟ್ ಅಲ್ವಾ ರೈಸ್ ಸೊಪ್ಪಿನ ಸಾರು ಅಂತ ಹೇಳ್ತಾ ಇದ್ದಾರೆ. ಕ್ಯಾರೆಟ್ ಅಲ್ವಾಗೆ ಒಕ್ಕಡೆ ಪನ್ನಿನ ಖುಷಿ ಆವರ್ಚಿ ಯಾರು ಹೊರ ಖುಷಿಯಾಯಿ ಡ್ರೀಮ್ ಬಾಯ್ ಹೊರ ಖುಷಿಯಾಯಿ ನಾನು ಮಾಲಶ್ರೀಲಕ್ಕ ತೋಜುವದ ಮನ್ ಖುಷಿಯ ನಿಂತು ಇತ್ತು ಇರು ಪನಿ ಬಕ್ಕ ಬರ್ಚಿ ಖುಷಿ ಬರ್ಚಿ ಸೈಜು ಮಾಲಶ್ರೀಲಕ್ಕ ಮಲ್ಲಿಜು ಓಲ್ ಹಾಪು ನಮಗೆ ಮಾಲಶ್ರೀ ಹಣ ಅಂಡು ಓಲ್ ಹಾಪು ಇದಕ್ಕೆಲ್ಲ ಫೇವ್ರೇಟ್ ಕ್ಯಾರೆಟ್ ಅಲ್ವಾ ಎನ್ನಲ್ಲ ಫೇವ್ರೇಟ್ ಕ್ಯಾರೆಟ್ ಅಲ್ವಾ ಬಕ್ಕ ಕುಳಂಜಿ ಅಲ್ವಾ ಬರ್ಬಿಡದೆ ಅವು ಕರ್ಕೊಂಬಿಡೋದಲ್ವಾ ಅವು ಮಸ್ತ್ ಇಷ್ಟ ಮಾತ್ರ ಮಲ್ಪೆ ಮಸ್ತ್ ಪೊರ್ತು ತಾಗುಡು ಮಾರ್ರೆ ಕ್ಯಾರೆಟ್ ಲವೇನ್. ಹಾಯ್ ಸಂಗೀತ ಊಟ ಆಯ್ತು ಅಂತ ಕೇಳ್ತಾ ಇದ್ದೆ. ಹಾಯ್ ರಜನಿ ಅವರೇ ಊಟ ಆಗಿದೆಯಾ? ನಿಮ್ದಾಯ್ತಾ? ಎಂತ ಸ್ಪೆಷಲ್ ಇವತ್ತು? ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಹ್ಯಾಪಿ ಜನ್ಮಾಷ್ಟಮಿ ರಜನಿ ಅವರೇ ಮತ್ತು ಚೈತ್ರ ಅವರೇ ಇಬ್ಬರಿಗೂ ಕೂಡ. ಮತ್ತು ಉಡುಪಿ ಸಿಸಿಗೆಯಲ್ಲಿದ್ದೇನೆ ನಾನು. ಹಾಯ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಚೈತ್ರ ಹಾಯ್ ವೆಲ್ಕಮ್. ಚೈತ್ರ ವನಸಾಂಡ ಅಷ್ಟಮಿದ ವನಸಿನಿಯಾ. ರಜನಿ ಅವರೇ ಊಟ ಆಯ್ತಾ? ಎಂತ ಸ್ಪೆಷಲ್ ಇವತ್ತು? ನಾನು ಬಡ ಜೋರು ಕಲ್ಕೊಡ ಹಾಕೊಂಡು ಮಾರೆ ಬರ್ಸ ಬರ್ನಾಗ ಲೈವ್ ಕರೆ ಅಂದಂದು ಅವಂದು ಯಾನ್ಕ ಬರ್ಸ ಬಂದಾನೆ ತಿಕ್ಕುಣಿಯೇ ಲೈವ್ ಪಕ್ಕ ಹೆಂಗೆ ಟೈಮ್ ತಿಕ್ಕುಜಿ ಲೈವ್ ಬರ್ರೆ. ನಿಮ್ಮ ಅಡ್ರೆಸ್ ಕೊಡಿ ಕ್ಯಾರೆಟ್ ಅಲ್ವಾ ಕಳಿಸಿ. ಹೌದಾ? ಕೊಡುವ ಖಂಡಿತ ಕೊಡುವ ಅಡ್ರೆಸ್. ಕ್ಯಾರೆಟ್ ಅಲ್ವಾಗೋಸ್ಕರ ಅಡ್ರೆಸ್ ಕೊಡಬೇಕಲ್ಲ. ಊಟ ಆಯ್ತು ಸಂಗೀತ. ಫುಲ್ಲು ಮಳೆನಾ? ಹೌದು ರಜನಿ ಅವರೇ ತುಂಬ ಮಳೆ ಬಿಡುವುದೇ ಇಲ್ಲ ಆಗದಿಂದ ಮಳೆ ಇದೆ. ಅದೇ ನನಗೆ ಬೊಬ್ಬೆ ಮಸ್ತ್ ಆಗಬೇಕಲ್ಲ ಹಾಗೆ ಮಸ್ತಲ್ಲ ತುಂಬ ಊಟ ಆಯ್ತು ಸಂಗೀತ. ಫುಲ್ ಮಳೆನಾ? ಹೌದೌದು ಫುಲ್ಲು ಮಳೆ. ಇನ್ನು ಒಂದು ವಾರ ಫುಲ್ಲು ಮಳೆ ಅಂತೆಲ್ಲ ಜೋರು ಮಳೆ ಗಾಳಿ ಮಳೆ ಉಂಟಂತೆ ಇನ್ನು ಒಂದು ವಾರ ಹೇಳ್ತಾರೆ. ಮತ್ತೆ ಗೊತ್ತಿಲ್ಲ ನನಗೆ. ಯಾರು ನೀ ಯಾರು ಎಲ್ಲಿಂದ ಬಂದೆಯ ಊರು ಬದುಕಿದ್ದ ಜನರು ಇನ್ಯಾರು ಬರರು ಬಂದವರು ಉಳಿಯಲಾರು. ಓಲ್ಡ್ ರೇಡಿಯೋ ಲಕ್ಕ ಸೌಂಡ್ ಅಂದಂದು ಬರ ಅಂದತಿ ಐಕೆ ಎಂಡು ಮಲ್ತನ ಕೂಡ ಪೂರ ಜನ ಪೋಪೇರಿಯೇ ಐಕೆ ಒಪ್ಪಡು ಅಂತೆ ಪೊಡ್ತು ಕುಲ್ವೆ ಅಂಜಿ 4 ಗಂಟೆ ಕುಲ್ವೆ ಅಂಚ ಬಕ್ಕ ಎಂಡು ಮಲ್ಪೆನ್ ಅಂತೆ ಪೊಟ್ಟು ತುಲ್ಲೆ ಬರ್ಸ ಪೋಪುಣ ತೂಕಂದು
ಇಳೆಯ ಮೇಲೆ ಇಳಿದು ಬಂತು ಬತ್ತನಾ ಹೌದಲ್ಲ. ದುರ್ಗಾ ಪ್ರಸಾದ್ ಅವರು ಬಂದು ನಮಸ್ತೆ ಅಂತ ಹೇಳ್ತಿದ್ದೆ. ನಮಸ್ತೆ ದುರ್ಗಾ ಪ್ರಸಾದ್ ಅವರೇ, ವೆಲ್ಕಮ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಹ್ಯಾಪಿ ಜನ್ಮಾಷ್ಟಮಿ. ಬಕ್ಕ ಒನಸಾಂಡೆ ದುರ್ಗಾ ಪ್ರಸಾದ್ ಬ್ಯುಸಿಯಾ? ಹತ್ರ ಜನ ದುರ್ಗಾ ಪ್ರಸಾದ್ ಬ್ಯುಸಿ ಇಲ್ಲರ ಹತ್ರ ಜನ. ಉಡುಪಿ ಸಿಸ್ ಈರೊಂಜನ ವೀಡಿಯೋ ಕೊಂಚ ಹಾಯ್ ಪಂದು ಕಮೆಂಟ್ ಮಾಡಲಿ. ಇಂಕೀರ ಚಾನಲ್ ತಿಕ್ಕುಜ್ಜಿ ಉಡುಪಿ ನಾಯಕ್ ಚಾನಲ್ ಪಂಡ. ನಮಸ್ತೆ ಪನಗಲೆ, ನಮಸ್ತೆ 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 ಸದಾ ಭಕ್ಸನೆ ಮಾತ್ರ ಹಾ ಸಿಸ್ ಪನಗಲೆ. ಓಕೆ ಓಕೆ ಪಾಡ್ಲೆ ಅವೆ. ಹಾಯ್ ಅಕ್ಕ ಪನಗಲೆ. ಚೈತ್ರ ದಾದಿ ಒನಸಿಗೆ ದಾದಿ ಸ್ಪೆಷಲ್ ಇನ್ನಿ ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಬಕ್ಕ ದುರ್ಗಾಪ್ರಸಾದ್ ದಾದಿ ಒನಸಿಗೆ ಸ್ಪೆಷಲ್ ಇತ್ತೀನಿ ನೀ ಅಷ್ಟೇ ಮೇತೆ ಅಷ್ಟೇಮಿದ ವನ ಸಿನಿಯಾ ಉಡುಪಿ ಸಿಸ್ಗೆ ನಾಳ್ದು. ಮತ್ತು ಚೈತ್ರ ಅವರೇ ಅಷ್ಟೇಮಿದ ವನ ಸಿನಿಯಾ ನಿಕ್ಲೇಗ ಬಕ್ಕ ನಮ್ಮ ದುರ್ಗಾಪ್ರಸಾದ್ ಅಷ್ಟೇಮಿದ ವನ ಸಿನಿಯಾ ವನಸ್ ಮಲ್ತು ಬರ್ದು. ಓಕೆ ಓಕೆ ಉಡುಪಿ ಸಿಸ್ ಒಂಜಿ ಫೋನಾಗ ಒಂಜಿ ವೀಡಿಯೋ ಕಮೆಂಟ್ ಪಾಡ್ದು ಪೋಲೆ ಅವೆ ವೀಡಿಯೋ ಪಾಡ್ದಾರ ಬೇತೆ ವೀಡಿಯೋ ಮಿನಿ ಪಾಡ್ದಾರ. ಈರ ಬಿರಿಯಾನಿ ಪೂರ ಮಲ್ಪುಣ ಪಾಡ್ಲಿ ಇನ್ನು ಬಿರಿಯಾನಿ ಪಂಡರತ್ತೆ ಕೋಡೆ ಬಿರಿಯಾನಿ ಮಲ್ಪುಣ ಪಾಡ್ರೆ ಆಪದೆ ಇದು ಅಕ್ಕ. ಹಾಂ ಅಕ್ಕ ಇನಿ ಅಂದೆ ಎಂಗ್ಲಿಲ್ಲ ಇನಿ ಇಜ್ಜಿ ಮಲ್ಲಿಜ್ಜಿ ಒಂಜಿ ಹಾಯ್ ಪಂದು ಪಾಡ್ಲಿ ಯಾರು ಬೇತ ಒಳ್ಳೆ ವೀಡಿಯೋ ತುಪ್ಪೇರಿ. ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು? ನಮ್ಮೂರೇ ನಿಮ್ಮೂರು, ನೀವೀಗ ನಮ್ಮೂರು. ಎಲ್ಲಿಂದ ಬಂದೆ ಹೇಳು ಜಾಣೆ, ನಿನ್ನಂತ ನಿನ್ನಂತ ಚೆನ್ನೆ ಎಲ್ಲೂ ಕಾಣೆ, ಎಲ್ಲಿಂದ ಬಂದರೇನು ನಾನು, ನಿನ್ನವಳೆ ಆದ ಮೇಲೆ ಇನ್ನೇನು, ಜೊತೆಯಲ್ಲಿ ಬಂದರೆ ಇಲ್ಲವೇ ತೊಂದರೆ ನಿನ್ನಾಣೆ, ಎಲ್ಲಿಂದ ಬಂದರೆ ನನ್ನವಳೆ. ಡಬಲ್ ಟಚ್ ಮಾಡಿ ಸ್ಕ್ರೀನ್ ಗಾರ್ಡ್ ಸರಿದು ಹೋಗಿದೆ. ಅಯ್ಯೋ ಮನಸ್ಸು ಕಡಿಮೆ ಮಾಡೋದು ಡಿಜಿಟಲ್ ಪಾಯಸ ಅಂತ ಓಕೆ. ಹೌದಲ್ವಾ, ಡಬಲ್ ಟಚ್ ಮಾಡಿ ಸ್ಕ್ರೀನ್ ಗಾರ್ಡ್ ಸರಿದು ಹೋಗಿದೆ. ಸೂಪರ್. ಹೌದು, ಎಲ್ಲ ಹಾಗೆ ಆಗಿದೆ ಪರಿಸ್ಥಿತಿ ಅಲ್ವಾ ಮನಸ್ಸು, ಎಲ್ಲರದ್ದು ಪರಿಸ್ಥಿತಿ ಹಾಗೆ. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿದರೆ ಮಾಡಿ ಸಾಕಾಗಿದೆ. ಪದೆಂಗೆ ಅಕ್ಕ ಇರೆಗ್ದಾದೆ ಎಂಕುಣದೆ ಪದೆಂಗಿಲ ಬಟಾಟೆಲ ಗಸಿ ಬಕ್ಕ ಕಡ್ಲೆಲ ಸೂರಲ್ನ ಆಜದಿನಿ ಬಕ್ಕ ಲತ್ತನೆ ಉಕ್ಕರಿ ತಿಮರೆ ಚಟ್ನಿ ಬಕ್ಕ ಬೆಂಡೆಕಾಯಿ ಪುಳಿ ಮುಂಚಿ ಬಕ್ಕ ತೇವು ಪತ್ತೆ ಬಕ್ಕ ನಮ್ಮ ಅಂಬಡೆಲದ ಐದ ರಸ ಪಾಯಸ ಆತು ಬಗೆಟ್. ನಮಗೆ ಕಿವಿ ಕೊಯ್ಯಿ ಅಂತಿದೆ,
ಮಳೆ ಶಬ್ದಕ್ಕೆ. ಹೌದೌದು, ನನ್ನ ಕೆಜಿನ ಲಿಮಿಟ್ ಮಾಡಬೇಕಾ? ಮ್ಯೂಟ್ ಮಾಡ್ತೀನಿ, ಬರ್ಸಾಗ ನಿಕ್ಲಿಗೆ ಒಂದು ಹಪ್ಪಳ ಮ್ಯೂಟ್ ಮಾಡ್ತೀನಿ. ನಾನೆನ್ನ ಆತಿಗೆ ಪದ್ಯ ಬರೋದ್ಕೊಂಡು ಗುಣ ಬಾರು ರಂಗ ಕೂಡಿ ಯಮುನಾ ತೀರದಲ್ಲಿ. ಓ ಪಪ್ಪೋ ಗುಣ ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ. ಓ ಅಂದೆ ಅಕ್ಕ, ಅಂದೆ ಆದ ಬಗ್ಗೆ ಕದಿತಿತ್ತು ನನಗೆ. ಎದುರು ಚೌತಿ ಅಷ್ಟೇಮಿಗೆ ಆದ ಬಗ್ಗೆ ಮಲ್ಪ ಬಕ ಅಷ್ಟೇಮೆ ಚೌತಿಗೆ ಒಂಜಿ ಬಗ್ಗೆ ಹೆಚ್ಚಾಪಂಟ ತೆಕ್ಕರೆ ಅವು ಪೂರ ಪಾಡ್ದು ಒಂದು ಕಚ್ಚಂಬರ್ಲಕ ಮಲ್ಪ ಒಂದು ಬಸ್ ಹೊಡೆ ಚೊರೆ ಪಡ್ಲಕ್ಕ ಬರ್ತೀನಿ ಮಾರ್ರೆ. ಮೊಳೆಯುಂಡ ಕಾರಣ ವಿಷದ ಮೊಳೆಯುಂಡ ಕಾರಣ ದೃಷ್ಟಿ ತಾಗಿದೆ ರಂಗಯ್ಯ ನಿನಗೆ ರಂಗಯ್ಯ ದೃಷ್ಟಿ ತಾಗಿದೆ ರಂಗಯ್ಯ. ಅಳುವುದ್ಯಾತಕೋ ರಂಗ ಅತರಂಗಿ ಪಾಗುಮ್ಮ. ಅಳುವುದ್ಯಾತಕೋ ರಂಗ ಅತರಂಗಿ ಪಾಗುಮ್ಮ. ಅಣ್ಣಪ್ಪ ಬೆಳ್ಳುಂಡಿಗೆ ಅವರು ಬಂದರು. ಹಾಯ್ ಮೇಡಮ್, ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ಅಣ್ಣಪ್ಪ ಅವರೇ, ವೆಲ್ಕಮ್. ಊಟ ಆಯ್ತಾ ನಿಮ್ಮದು? ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೂಪರ್ ಸಾಂಗ್ ರೀ ಮೇಡಮ್, ಕೇಳ್ತಾ ಇದೆಯಾ ಸಾಂಗ್? ಓಕೆ ಓಕೆ, ನಾನು ಕಂಟಿನ್ಯೂ ಮಾಡ್ತೇನೆ ಸಾಂಗ್, ನೀವು ಮೆಸೇಜ್ ಹಾಕಿ ಆಯಿತಾ? ಬಾಲಕತನದಿ ಗೋಪಾಲ ಕರುಡಗೂಡಿ, ಬಾಲಕತನದಿ ಗೋಪಾಲ ಕರುಡಗೂಡಿ, ಕಾಳಿಂದಿ ಮಾಡುವನು ಕಳಹಿದ ಕಾರಣ, ಕಾಳಿಂದಿ ಮಾಡುವನು ಕಳಹಿದ ಕಾರಣ, ಕಾಲು ಉಳುಕಿದೆ ರಂಗಯ್ಯ ನಿನಗೆ ರಂಗಯ್ಯ, ಕಾಲು ಉಳುಕಿದೆ ರಂಗಯ್ಯ, ರಂಗಯ್ಯ 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 ರಂಗಯ್ಯ. ಸತ್ತ ಸದದಪ್ಪ ಸತ್ತ ಸದದಪ್ಪ ಪಪ ಪಪದ ಗಪ್ಪ ಪದ ಗರಿರಿ ಸದ ಪಪ ಪಪದ ಗಪ್ಪ ಪದ ಗರಿರಿ ಸದ. ಪಾಪಿ ಬಲ್ಲನೆ ಪರರ ದುಃಖವ, ಪಾಪಿ ಬಲ್ಲನೆ ಪರರ ಸುಖ ದುಃಖವ. ಅವು ಎನ್ನ ಫೇವ್ರೆಟ್ ಸಾಂಗ್ ಅಕ್ಕ. ಅವು ಶಶಿಕಾಂತ್ ಬ್ರೋ, ಅವು ಈರ್ನ ಪಾಂಡರತೆ ಅವು ಒಂದು ಅದೇ ಒಂದೇ ಲೈನ್ ಬರ್ತೀನಿ ಅಂತು ಎಂಕಲ ಮಸ್ತ್ ಇಷ್ಟ ಅವು ಪದ್ಯ. ಈ ಬರ್ಸಡ್ ಕೇನುಜಿ, ಬರ್ಸಡ್ ಕೇನುಜಿ ಅಂಚಾರ ಬರ್ಸಡ್ ಕೇನುಜಿ. ನಾವು ಮಸ್ತ್ ಉಂಡವು ಪದ್ಯ ಎಡ್ಡೆ ಹಾಕೊಂಡು. ವಸುದೇವ ಸುತನಾಗಿ ಅಸುರರೆಲ್ಲರ ಮಡುಗಿ, ವಸುದೇವ ಸುತನಾಗಿ ಅಸುರರೆಲ್ಲರ ಮಡುಗಿ, ಹೆಸರಿನ ಮಲ್ಲರ ಮಡುಗಿದ ಕಾರಣ ಕೆಸಿರು ತಾಕಿದೆ ರಂಗಯ್ಯ ನಿನಗೆ ರಂಗಯ್ಯ, ಕೆಸಿರು ತಾಕಿದೆ ರಂಗಯ್ಯ, ರಂಗಯ್ಯ 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 ರಂಗಯ್ಯ
సాంగ్ ఉండి కేంద్రలెడ్డి అప్పుడు నమకు పండ్రెలెడ్డి అప్పుడు కృష్ణ సాంగ్ ಪುರಂದರದಾಸರ್ನ ಉಂದತೆ ರಚನೆ ಪುರಂದರದಾಸರತೆ ಅಂಚ ಲಾಯ್ಕ ಅప్పుడు ಮಸ್ತ್ ಏತು ಪದ್ಯ ಉಂಡು ಮಸ್ತ್ ಮಸ್ತ್ ಪದ್ಯ ಉಂಡು ಐಟು ಕುಳಂಜಿ ಪೇರೊಂಜಿ ಬಾಕಿ ಹೊಡಿತು ಶರಣು ವೇಲಾಪುರದ ಚೆಲುವ ಚೆನ್ನಿಗರಾಯ ಶರಣು ವೇಲಾಪುರದ ಚೆಲುವ ಚೆನ್ನಿಗರಾಯ ಪರಿ ಪರಿ ವಿಧದಿಂದ ಶರಣರ ಪೊರೆಯು ಪರದ ಪುರಂದರ ವಿಠ್ಠಲ ರಾಯ ವಿಠ್ಠಲ ವರದ ಪುರಂದರ ವಿಠ್ಠಲ ವಿಠಲ 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 ಅಳುಗು ಜಾತ ಕೋರಂಗ ಅತರಂಜಿ ಪಾಗುಮ್ಮ ಅಂಚೆ ಗುರುವಾನ ಪೂರೊಡತೆ ಈ ಭಜನೆ ಸಾಂಗ್ ಪೂರ ಅನ್ಕೊಂಡು ಒಂದು ಪುಣೆ ಏಪಲ್ಲ ಒಂಥರದಾದ ಗೊತ್ತುಂಡೆ ನಮಗದೆ ಮನಸ್ಸುಗಳು ಒಂಥರ ಎಡ್ಡೆ ಹಾಪುಂಡು ಅಂಚ ಉರುವಾನಾಗ ದುಃಖ ಅನಾಗ ಅಂಚ ಪುರ ಒಂದು ಈ ಪದ್ಯ ನೆನೆಪಾಂಡ ಅವೇನು ಪಣ ಒಂದು ಪುಣು ಅಂಚ ಶಶಿಕಾಂತ್ ಅವರು ಸೂಪರ್ ಅಂತಾರೆ ಥ್ಯಾಂಕ್ ಯು ಶಶಿಕಾಂತ್ ಅವರು ಥ್ಯಾಂಕ್ ಯು ಸೋ ಮಚ್ ಮಸ್ತುಂಡು ಮಸ್ತ್ ಪದ್ಯ ವನಮಾಲಿ ರಾಧಾ ರಮಣ ಗಿರಿಧಾರಿ ಗೋವಿಂದ ವನಮಾಲಿ ರಾಧಾ ರಮಣ ಗಿರಿಧಾರಿ ಗೋವಿಂದ ನೀಲಮೇಘ ಸುಂದರ ನಾರಾಯಣ ಗೋವಿಂದ ನೀಲಮೇಘ ಸುಂದರ ನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಫುಲ್ಲು ಲಿರಿಕ್ಸ್ ಪಾಡ್ರೆ ಆಪುಜತೆ ಅಂದಂದು ಫುಲ್ಲು ಲಿರಿಕ್ಸ್ ಆಪುಜಿ ನಮకు ನೆನೆಪುಲು ಒಪ್ಪುಜಿಯೇ ನೆನಪಿತ್ತನ ಓಕೆ ಟೀಚರ್ ನಾನು ಬಂದೆ ಹಾಜರಿ ಹಾಕಿದ್ದೇನೆ ಟೀಚರ್ ಹೌದಾ ಅಪ್ಪ ಅದು ಯಾಕೆ ಅಷ್ಟು ದೊಡ್ಡ ಹೆಸರಿಟ್ಟದ ಅನಿಲ್ ಥ್ಯಾಂಕ್ ಯು ಸೋ ಮಚ್ ಅನಿಲ್ ಹ್ಯಾಪಿ ಜನ್ಮಾಷ್ಟಮಿ ಮತ್ತು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆಯಿತಾ ಈಶ್ವರನಂತೆ ಕಡಿಮೆ ಪದ್ಯ ಉಪ್ಪು ನಾಳ ಕೃಷ್ಣನುಂಡತೆ ಕೃಷ್ಣನ ಏತು ಪದ್ಯ ಉಂಡು ಮಸ್ತ್ ಪದ್ಯ ಉಂಡು ಕೇನಾಗನೆ ಖುಷಿ ಆಪುಂಡು ಕೃಷ್ಣನ ಪದ್ಯ ಹೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ ನೀ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ಥ್ಯಾಂಕ್ ಯು ಟೀಚರ್ ಅಂತ ಹೇಳ್ತಾ ಇದ್ದಾರೆ ಅನಿಲ್ ಅವರು ಥ್ಯಾಂಕ್ ಯು ನಿಮಗೆ ವೆಲ್ಕಮ್ ఆవకులవరంగా అవులు ఎడ్డే అప్పుడు ఆవకులవోరంగా అరియలాగదు ఆవకులవోరంగా అరియలాగదు ఆవకులమెందరియలాగదు కోబకాయ్వ ಗೊಲ್ಲನಂತೆ ಲೋಕದ ಪಾರಿಜಾತವು ಹೂವ ಸತಿ
ಮನೆಗೆ ಬೊಕ್ಕು ಕಳ್ಳತನವ ಮಾಡಿದನಂತೆ, ಒಲ್ಲದ ಪುತನಿಯ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ, ಪಕ್ಷಿ ತನ್ನ ವಾಹನವಂತೆ ಹಾವು ತನ್ನ ಸಿಗೆಯಂತೆ, ಮುಕ್ಕಣ್ಣ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚೆಲುವನಂತೆ, ಆವ ಕುಲವೋ ರಂಗ ಅರಿಯಲಾಗದು, ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ, ಧರಣಿಯನ್ನು ಬಿಡಿದನಂತೆ ಇರುಳು ಲೋಕದ ಒಡೆಯನಂತೆ, ಹಡಗಿನಿಂದಲಿ ಬಂದನಂತೆ ಕಡಲ ದಡೆಯಲಿ ನಿಂತನಂತೆ, ಒಡನೆ ಮಾಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ, ಆವ ಕುಲವೋ ರಂಗ ಅರಿಯಲಾಗದು. ಎಷ್ಟು ನೋಡ್ತೇನೆ ಈಗ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟೀಚರ್ ಅಂತೇಳಿ ಥ್ಯಾಂಕ್ ಯು ಟೀಚರ್ ಅಂತ ಹೇಳ್ತಾ ಇದ್ದಾರೆ. ಶಶಿಕಾಂತ್ ಅಂದು ಪನೋರೆ ಅಂದಂದು ಊಟ ಟೀಚರ್, ಊಟ ಆಗಿದೆಯಾ? ಊಟ ಆಗಿದೆ, ಇನ್ನು ಕಾಫಿ ಕುಡಿಯೋ ಟೈಮ್ ಆಯಿತು. ಸೂಪರ್ ಸಾಂಗ್ ಟೀಚರ್ ಅಂತ ಹೇಳಿದೆ, ಥ್ಯಾಂಕ್ ಯು. ವಿದ್ಯಾಭೂಷಣನ ಮಸ್ತ್ ಪದ್ಯ ಉಂಡು, ವಿದ್ಯಾಭೂಷಣನ ಅಂದೆ ಯಾನು ಪದ್ಯ ಪುರ ಎಂಚ ಗೊತ್ತುಂಡು, ಆಡ ಅವು ಏರು ಬರಿತೀನಿ ಅವು ಪುರ ತುವೆರ ಬೋಪುಜಿಯೇ ಅಂಚಾಪಿ. ವೆರಿ ಸೂಪರ್ ಸಾಂಗ್ ಟೀಚರ್ ಅಂತ ಹೇಳಿದೆ, ಥ್ಯಾಂಕ್ ಯು ಅನಿಲ್, ಥ್ಯಾಂಕ್ ಯು. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಶಶಿಕಾಂತ್ ಬ್ರೋ, ಥ್ಯಾಂಕ್ ಯು. ಸೂಪರ್ ಅಂತ ಹೇಳ್ತಾರೆ, ಥ್ಯಾಂಕ್ ಯು. ಮಸ್ತ್ ಪದ್ಯ ಉಂಡು, ಬಾರೆ ಸಖಿ ಉಂಡು ಆಡ ಪದ್ಯ ಪಂಡ್ರೆ ಇಡದೆ ಈ ಸ್ವರ ಸಾತ್ ಕೊರ್ಪುಜಿ ಅವು ಪದ್ಯ ಪಂಡ್ರೆ ಅವು ಪಂಡ ನಮ್ಮ ಭಜನದವಳಣ ಅಂತೆ ತಾಳ ಬಿಟ್ಟು ಒಂದು ಪುರ ಒಂದು ಆಪಣತೆ ಇಂಚ ಗೊತ್ತಾಗ್ತದೆ. ಬಾರೆ ಸಖಿ ಪೊಗುವರ ಕ್ರೀಡೆಯಾಡುವ, ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೃಷ್ಣ ಕೊಳಲನೂದುವ. ಅವಳ ಮಸ್ತ್ ಲಾಯ್ಕೊಂಡು ಪದ್ಯ, ನಿಂಗೆ ಮಸ್ತ್ ಇಷ್ಟ ಪದ್ಯ ಬರ್ಪುಡು, ಹಿಂಗೆ ಕಾಣತ್ತು ಒಂದೇ ಬರ್ಪು ಜಾತಿ. ಕಿವಿಯಲ್ಲೇ ಸೂಪರಾ, ಇದು ಚಂದ ಉಂಟು, ಇದು ಬಂಗಾರದ್ದು ಮಾರ, ಇದು ಚಂದಲ್ಲಿ ಇರಬೇಕು, ಅದು ಬಂಗಾರಿದ್ದು. ಮಸ್ತ್ ಉಂಟು ಪದ್ಯ ಪುರ ತುವರ ಪೋಣ ಬಾರಿ ಸಖಿ ಮಸ್ತ್ ಲಾಯಕ್ ಅಪ್ಲಿಂಕ್. ಚಾರನೆಂದು ಸಣ್ಣ ಮಾತನಾಡಿದಾಯಿತು, ಚೋರನೆಂದು ಬಹಳ ದೂರು ಮಾಡಿದಾಯಿತು, 3 ನಿಮಿಷ ಅವನ ಮರೆಯಲಾಗದಾಯಿತು, ಬೀರುತ್ತಿರುವ ಮೋಹ ಜಾಲ ಸಡಲದಾಯಿತು. ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ ಕೃಷ್ಣ ಕೊಳಲನೂದುವ ಅಂಚ ಅವಪುರ ಪದ್ಯ ಪಂಡ ಎನ್ಕೊಳ್ತಾನೆ ಟೈಮ್ ಪೋಯಿನೇ ಗೊತ್ತಪ್ಪಚ್ಚಿ. ಅಂಚ ಇದೆಲ್ಲ ಪದ್ಯ ಹಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗೋದು. ನನಗೆ ಇದು ಭಜನಾ ಸಾಂಗ್ ಅಂದರೆ ತುಂಬ ಇಷ್ಟ ನನಗೆ. ಹಾಗೆ ಕೆಲವರಿಗೆ ಇಷ್ಟ ಆಗೋದಿಲ್ಲ ಹಾಡಿದರೆ, ಹಾಡು ಇಷ್ಟ ಆದವ್ರು ಕೇಳ್ತಾರೆ ಅಲ್ಲ, ಹಾಗದಕ್ಕೆ ನನಗೆ ಇಷ್ಟ, ಅದಕ್ಕೆ ನಾನು ಹಾಡೋದು ಹಾಗೆ. ಯಾವ ನೀತನೆಂದು ಚಿಂತೆ ಮಾಡಿದಾಯಿತು, ಗೋವಳನಿವನಲ್ಲವೆಂದು ನಿರ್ಧರಾಯಿತು, ಯಾವನಾದರೇನು ಇವನ ಕ್ಷಣವು ಕಾಣದೆ ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು. ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ ಕೃಷ್ಣ ಕೊಳಲನೂದುವ.
ಮಂದಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾರಿ ಮನ ನೋಡಿ ಬಹಳ ನಾಚುವ ಸಾಂದ್ರವಾಯಿತಂತರಿಕ್ಷ ಮಧುರನಾದದಿ ಮಂದಮಲಯ ಮಾರುತ ತಲೆಯ ನಾಡುವ ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೃಷ್ಣ ಕೊಳಲನೂದುವ. ಒಂದು ಪದ್ಯ ಮಾತ ಫಂಕ್ಷನ್ ಡ್ಯಾನ್ಸ್ ಮಲ್ಪೇರ ಐಕ್ದಾದ ಪನ್ಪಿನಿ. ಒಂದು ಪದ್ಯ ಮಾತ ಫಂಕ್ಷನ್ ಡ್ಯಾನ್ಸ್ ಮಲ್ಪೇರ ಐಕ್ದಾದ ಪನ್ಪಿನಿ. ಒಂದತೆ ಕುಣಿತ ಭಜನೆಗ್ ಅವ ಎಡ್ಡೆ ಅಪ್ಪಡತೆ ಕುಣಿತ ಭಜನೆ ಫಂಕ್ಷನ್ ಕೂಲ ಏನ್ ಪಾಡ್ದೆ ತೂತುಜಿ ಅಂಡ ಕುಣಿತ ಭಜನೆ ಮಲ್ಪೇರ್ನೆ ಬಾರಿ ಲಾಯ್ಕ್ ಆಪುಂಡು ಸ್ಟೆಪ್ ಲಂಚೆನೆ ಬಾರಿ ಶೋಕ್ ಆಪುಂಡು ಅವು ಲಾಯ್ಕ್ ಆಪುಂಡು ಕುಣಿತ ಭಜನೆ ಮಸ್ತ್ ಲಾಯ್ಕ್ ಆಪುಂಡು. ಒಂದು ಯಾನ್ ಒಂದು ತೂತುಜಿ ಕುಣಿತ ಭಜನೆ ಅಡ ತೂತೆ ಒಂದು ಭಜನೆದ ಒಂದು ಪದ್ಯದ ಬಕ್ಕ ಕೆಲವು ಒಂದಿದೆ ಬಕ್ಕ ಅನಿಕೇತನ ಪಾವನ ಐತಲ ಲಾಯ್ಕ್ ಸ್ಟೆಪ್ ಲಾಯ್ಕ್ ಬರ್ಕೊಂಡು ಅನಿಕೇತನ ಪಾವನ ಅವು ಬರ್ಕೊಂಡು ಕೆಲವು ಪದ್ಯ ಉಂಡಿಯೇ ಕೆಲವು ಪದ್ಯದ ಕುಣಿತ ಭಜನೆ ಮಸ್ತ್ ಲಾಯ್ಕ್ ಆಪುಂಡು ಕುಣಿತ ಭಜನೆ ಬಕ್ಕ ಮೊದದಿ ಮುಕುಂದ ಅವು ಗೋಪಿಕೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಅವು ಪದ್ಯದಲ್ಲ ಕುಣಿತ ಭಜನೆಗೆ ಸೋಕು ಸ್ಟೆಪ್ ಬರ್ತೀನಿ ಬಕ್ಕ ಕುಳಂಜಿ ಉಂಡು ಗೊತ್ತಂದೆ ಗಣಪತಿನ ಶರಣು ಬೆಳಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಶಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಅವಳಡ್ಡೆ ಹಾಕೊಂಡು ಸಂದೇಶಿಸ್ ಬರ್ತೀರಾ. ಐ ಸಂದೇಶಿಸ್ ವೆಲ್ಕಮ್ ಲೈಕ್ ರನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಜೋಕುಲ್ ಬರ್ತೀರಾ ಸಂಧ್ಯಾ ಜೋಕುಲ್ ಬರ್ತೀರಾ ಸಂಧ್ಯಾ ಸಪೋರ್ಟ್ ಮೆಸೇಜ್ ಪಾಡ್ದ ನಾನು ಎಂಡ್ ಮಲ್ಪೆ ಸಪೋರ್ಟ್ ಮೆಸೇಜ್ ಪಾಡು ಫಾಸ್ಟ್ ಪಾಡು ಸಪೋರ್ಟ್ ಮೆಸೇಜ್ ಬಕ್ಕ ಎಂಡ್ ಮಲ್ಪೆ ಹಿಜ್ಜಿ ಪನೊಂದುಲ್ಲೇರು ಸರಿ ಅವೇ ಕುಣಿತ ಭಜನೆ ಅಂದಂದು ಕುಣಿತ ಭಜನೆ ಎಡ್ಡೆ ಹಾಕ್ಬಿಡತ್ತೆ ಅವು ಇರೆಗಿಷ್ಟ ಇಜ್ಜವು ಕುಣಿತ ಭಜನೆ ಮಲ್ಪುನ ಪದ್ಯಾಗ ಅಂದಂದು ಕುಣಿತ ಭಜನೆ ಲಾಯ್ಕ್ ಹಾಪುಡು ಮಸ್ತ್ ಲಾಯ್ಕ್ ಹಾಪುಡು ನಮಕ್ ಕುಣಿಯರ ಬರ್ಪುಜಿಂದು ಇಜಿನ ನಮ್ಮಕ್ಳ ಇಂಚ ಸ್ಟೆಪ್ ಪಾಡುಗಂದ ಹಾಪುಣ ಅವು ಭಜನೆದ ಒಂದೇ ಗೊತ್ತಾಂಡೆ ಅಂಚ ಲಾಯ್ಕ್ ಹಾಪುಣ ಮಸ್ತ್ ಮಲ್ಪದ ಪೂರ ಮಲ್ಪೇರಿಗೆ ಮಸ್ತ್ ನಮಕ್ ಆಸೆ ಹಾಪುಣ ಕುಲು ಅಂಚ ಸ್ಟೆಪ್ ಪಾಡ್ಸ ಅಲಿಪುನಾಗ ಆ ಭಜನೆ ದೇಖಿ ಪೂರ ನಾನು ನಮಕ್ ಬರ್ಪುಜೆ ಅವೇ ಬಂಗ ಸ್ಟೆಪ್ ಪಾಡ್ರೆ ಬರ್ಪುಜತ ಅಂದಾನು ಕುಣಿತ ಭಜನೆ ಲಾಯ್ಕ್ ಹಾಪುಣತೆ ರವಿ ಅವರು ಬಂದು ಹಾಯ್ ಬೆಂಗಲ್ ಬಂಗಾರಿ ಕಾಫಿ ಆಯ್ತಾ ಅವರೇ ಅಯ್ಯೋ ಕಾಫಿ ಆಗಲಿಲ್ಲ ರವಿ ಅವರೇ ಕಾಫಿ ಆಗಲಿಲ್ಲ ಇನ್ನು ಆಗಬೇಕಷ್ಟೇ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಓ ರವಿ ಅವರಿಗೆ ಒಂದು ನಂಬರ್ ಕಿರೀಟ ಸಿಕ್ಕಿದ್ಯಾ ಬಂದ ತಕ್ಷಣ ಅಲ್ವಾ. ಶಶಿಕಾಂತ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದು ಲೈಕ್ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಹಾಗೆ ನಿಮ್ಮ ಭೇಟಿ ಮತ್ತೆ ನಾಳೆ ಬೆಳಿಗ್ಗೆ 8 ಗಂಟೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಆಲ್. ಬಾಯ್ ಎಲ್ಲರಿಗೂ.